ಬಂದೆ ಬನ್ರಿ, ಒಳಗೆ ಬನ್ನಿ. ಹರೇ ಕೃಷ್ಣ, ಮೆಸೇಜ್ ಮಾಡಿದ್ದೇನೆ, ಪೋಸ್ಟ್ ಮಾಡಿ. ಪೋಸ್ಟ್ ಮಾಡಿ ಮಾತಾಜಿ. ಆಯ್ತಾ ಮಾತಾಜಿ? ಆಯ್ತಾಯ್ತು. ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾಗೋವಿಂದ ಇಸ್ಕಾನ್ ಇವರು ಆಯೋಜಿಸಿದಂತಹ ಚೈತನ್ಯ ಚರಿತಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲ ಭಕ್ತ ವೃಂದದವರಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮಂಗಳೂರು ಇಸ್ಕಾನ್ ದೇವಸ್ಥಾನದಿಂದ ನಮ್ಮ ನಾಮನಿಷ್ಠ ಪ್ರಭುಜಿಯವರು ಆಯೋಜಿಸಿದ ಈ ಕಾರ್ಯಕ್ರಮ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾಗೋವಿಂದರಿಗೆ ವಂದಿಸುತ್ತಾ, ಶೀಲ ಪ್ರಭುಪಾದರಿಗೆ ವಂದಿಸುತ್ತಾ, ಚೈತನ್ಯ ಮಹಾಪ್ರಭುಗಳಿಗೆ ವಂದಿಸುತ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಎಲ್ರು ಹೇಳಿ, ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ, ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ, ಜಯ ಜಯ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಅದ್ವೈತ ಚಂದ್ರ ಜಯ ಗೌರ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಜಯ ಗೌರ ಭಕ್ತ ವೃಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಶೇರ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಕಮಲಂ ಶ್ರೀಗುರು ವೈಷ್ಣವಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪ್ರಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಈ ಸಂಜೆಯ ತರಗತಿಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ನಾವು ಗುಂಡಿಚದ ಬಗ್ಗೆ ತಿಳ್ಕೊಂಡಿದ್ದೇವೆ. ಗುಂಡಿಚದಲ್ಲಿ ಪ್ರಭುಗಳು ಜಗನ್ನಾಥ ಯಾತ್ರೆ, ಅಲ್ಲಿಯ ಒಂದು ಲೀಲೆಗಳನ್ನು ನಾವು ನೋಡಿದ್ದೀವಿ. 8 ಲೀಲೆಗಳು ಮಾಡಿದ್ದಾರೆ. ಆ ಲೀಲೆಗಳನ್ನು ಮಾಡ್ತಾ ಅಲ್ಲಿಂದ ಅವರು ಏನ್ ಮಾಡ್ತಾರೆ, ಈಗ 17ನೇ ಅಧ್ಯಾಯದಲ್ಲಿ ಅವರು ವೃಂದಾವನಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ವೃಂದಾವನ ಜಗನ್ನಾಥಪುರಿಯಲ್ಲಿ ಅಲ್ಲಿಯ ಒಂದು ರಥಯಾತ್ರೆ ಅದನ್ನು ಮುಗಿಸಿಕೊಂಡು ವೃಂದಾವನಕ್ಕೆ ಅವರು ಪ್ರಯಾಣ ಬೆಳೆಸುವಂತದ್ದು. ಇವತ್ತು 17ನೇ ಅಧ್ಯಾಯ ಮಧ್ಯ ಲೀಲದ್ದು. ಅದರಲ್ಲಿ 1ರಿಂದ 113 ಶ್ಲೋಕ ತನಕ ಮಾತ್ರ ಇವತ್ತು ನೋಡ್ತೇವೆ ನಾವು. ಈ ಅಧ್ಯಾಯದೊಂದು ಪುಟ್ಟ ಸಾರಾಂಶ ನಿಮ್ಗೆ ನಾನು ಹೇಳ್ತೇನೆ. ಏನಂದ್ರೆ, ಈ ಅಧ್ಯಾಯದಲ್ಲಿ ಗುಂಡಿಚ ದೇವಸ್ಥಾನ ಅಲ್ಲಿ ಅವರದ್ದೆಲ್ಲ ಲೀಲೆಗಳು ನಡೀತಾ ಇರ್ತವೆ. ಅದೆಲ್ಲ ಆದ ನಂತರ ಅವರು ಜಗನ್ನಾಥ ಯಾತ್ರೆ ಅದನ್ನು ಮುಗಿಸಿ ಅಲ್ಲಿ ಉತ್ಸವದಲ್ಲೆಲ್ಲ ಪಾಲ್ಗೊಂಡಿರ್ತಾರೆ. ಆಮೇಲೆ ರಥಯಾತ್ರೆ ಮುಗಿದ ನಂತರ ಬೃಂದಾವನಕ್ಕೆ ಹೊರಡ್ತಾರೆ. ಅಲ್ಲಿ ಚೈತನ್ಯರಿಗೆ ನೆರವಾಗ್ಲಿ ಏನ್ ಮಾಡ್ತಾರೆ, ಅವ್ರು ಬರುವಾಗ
ತುಂಬಾ ಕಾಡು ದಾರಿಯಲ್ಲೆಲ್ಲ ಹೋಗ್ಬೇಕು, ನಮ್ಮ ಹಾಗೆ ಬಸ್ ಗಿಸ್ ಎಲ್ಲ ಏನು ಇರುದಿಲ್ಲ, ನಡ್ಕೊಂಡ್ ಬರ್ಬೇಕು, ದಟ್ಟವಾದ ಕಾಡುಗಳೆಲ್ಲ ಸಿಗ್ತವೆ ಅಲ್ವಾ. ಅದಕ್ಕೆ ಅವ್ರ ಇವ್ರು ಇರ್ತಾರೆ, ರಮಾನಂದರಾಯರು ಮತ್ತೆ ಸ್ವರೂಪ ದಾಮೋದರ ಹೇಳ್ತಾರೆ, ನೀವು ನಮ್ದೊಂದು ಕೋರಿಕೆ ಕೇಳ್ಬೇಕು, ನೀವು ಒಬ್ರೇ ಹೋಗ್ಬಾರ್ದು, ನೀವು ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಅವರ ಮನವೊಲಿಸಿ ಒಬ್ಬ ಬ್ರಾಹ್ಮಣನನ್ನು, ಬಲಭದ್ರ ಭಟ್ಟಾಚಾರ್ಯ ಅಂತ ಅವರನ್ನು ಅವ್ರ ಜೊತೆ ಕಳಿಸಿದ್ರು. ಅವ್ರು ತುಂಬಾ ಸಹಾಯ ಮಾಡ್ತಾ ಅಡಿಗೆ ಎಲ್ಲ ಮಾಡಿ ಕೊಡ್ತಾ ಅವ್ರ ಜೊತೆಯಲ್ಲಿ ಅವರಿಗೆ ಸೇವಕರಾಗಿ ಇರ್ತಾರೆ. ಹಾಗೆ ದಾರಿಯಲ್ಲಿ ಬರ್ತಾ ಬರ್ತಾ ಅವರು ಕಟಕ ನಗರದ ಒಂದು ದಟ್ಟ ಅರಣ್ಯ ಕಾಡಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲೆಲ್ಲಿ ಹಳ್ಳಿಗಳು ಸಿಗ್ತವೆ. ಆ ಹಳ್ಳಿಗಳಲ್ಲೆಲ್ಲ ಅವ್ರು ಏನ್ ಮಾಡ್ತಾರೆ, ಅಲ್ಲೆಲ್ಲಿ ಅಕ್ಕಿ ಮತ್ತೆ ತರಕಾರಿಗಳನ್ನೆಲ್ಲ ಅವರು ಭಿಕ್ಷೆ ಬೇಡಿ ಅಡಿಗೆ ಮಾಡಿ ಊಟ ಮಾಡ್ತಾರೆ. ಹಾಗೆ ಹಳ್ಳಿಗಳು ಸಿಗದಿದ್ದಾಗ ಮೊದ್ಲಿನ ದಿವಸ ಉಳಿದ ಅಕ್ಕಿಯನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಅದನ್ನೇ ಬೇಯಿಸ್ಕೊಂಡು, ಕಾಡಿನಲ್ಲಿ ಬಸಳೆ ಸೊಪ್ಪು ಎಲ್ಲ ಸಿಗ್ತದಂತೆ, ಅದನ್ನೆಲ್ಲ ಆರಿಸಿಕೊಂಡು ಅಡಿಗೆ ಮಾಡಿ ಊಟ ಮಾಡ್ತಾರೆ. ಹೀಗೆ ಮುಂದೆ ಮುಂದೆ ಹೋಗ್ತಾ ಅವ್ರೇನ್ ಮಾಡ್ತಾರೆ, ವಾರಣಾಸಿಗೆ ಬರ್ತಾರೆ. ಕೊನೆಗೆ ವಾರಣಾಸಿಗೆ ಬಂದು ಅಲ್ಲಿ ಅವರು ವಾರಣಾಸಿಯಲ್ಲಿ ಅವರಿಗೊಬ್ರು ತಪನ ಅಂತ ಹೇಳ್ಕೊಂಡು ಒಬ್ರು ಇವ್ರು ಇರ್ತಾರೆ, ಭಕ್ತರು. ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ, ಅವ್ರಿಗೆ ನೆರವಾಗ್ತಾರೆ, ಅಲ್ಲಿ ನಿಲ್ಲಿಕ್ಕೆ ಎಲ್ಲ ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಅಪ್ಪನ ಮಿಶ್ರ ಅಂತ ಅವನ ಹೆಸರು. ಅವ್ರು ಆಶ್ರಯ ಕೊಡ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭುಗಳೊಬ್ರು ಹಳೆಯ ಗೆಳೆಯರು ಇರ್ತಾರೆ, ಚಂದ್ರಶೇಖರ ಅಂತ ವೈದ್ಯರು, ಅವರು ಕೂಡ ತುಂಬಾ ಸಹಾಯ ಮಾಡ್ತಾರೆ. ಹಾಗೆ ಅಲ್ಲಿಂದ ಅವರು ಮತ್ತೇನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಮುಂದೆ ಹೊರಟಾಗ ಅವರ ವರ್ತನೆಗಳನ್ನೆಲ್ಲ ನೋಡಿ ಅಲ್ಲಿ ಮಹಾರಾಷ್ಟ್ರೀಯ ಬ್ರಾಹ್ಮಣರು ಇರ್ತಾರಂತೆ. ಅವ್ರೇನ್ ಮಾಡ್ತಾರೆ, ಬಂದು ಆ ಮಾಯಾವಾದಿ ಒಬ್ರು ಇವ್ರು ಇರ್ತಾರೆ ಅಲ್ಲಿ, ದಯಾನಂದ ಸರಸ್ವತಿ ಅಲ್ಲ, ಪ್ರಕಾಶಾನಂದ ಸರಸ್ವತಿ ಅಂತ ಇರ್ತಾರೆ, ಅವರು ಮಾಯಾವಾದಿಗಳ ಲೀಡರ್. ಅವರಿಗೆ ಬಂದು ಹೇಳ್ತಾರಂತೆ, ಚೈತನ್ಯ ಮಹಾಪ್ರಭುಗಳು ಮಾಡ್ತಾ ಇದ್ದಾರೆ, ವರ್ತಿಸ್ತಾ ಇದ್ದಾರೆ ಅಂತ. ಆಗ ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ತರ ಅಪಾದನೆಗಳನ್ನು ಮಾಡ್ತಾರೆ ಮೇಲೆ. ಈ ಅಪಾದನೆಗಳನ್ನು ಮಾಡೋದು ಕೇಳಿ ಆ ಬ್ರಾಹ್ಮಣರಿಗೆ ಬೇಜಾರಾಗ್ತದೆ. ಅವ್ರು ಬಂದು ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ, ನೋಡಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಅವ್ರು ಯಾಕೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುದಿಲ್ಲ, ಅವ್ರು ಯಾಕೆ ಜಪಿಸುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಗಳು ಹೇಳ್ತಾರೆ, ನೀವು ಅವರ ಸಹವಾಸ ಮಾಡಬೇಡಿ, ಅವ್ರು ಅಪರಾಧಿಗಳು, ಅವರ ಜೊತೆ ನೀವು ಹೋಗ್ಬೇಡಿ ಅಂತೆಲ್ಲ ಅವರಿಗೆ ಒಂದು ಸಲಹೆಗಳನ್ನು ಕೊಡ್ತಾರೆ ಪ್ರಭುಗಳು. ಮತ್ತೆ ಅಲ್ಲಿಂದ ಮುಂದೆ ಹೊರಡ್ತಾರೆ. ಅವರು ಮುಂದೆ ಹೊರಟು ಎಲ್ಲಿಗೆ, ಪ್ರಯಾಗಿಗೆ ಬರ್ತಾರೆ. ಪ್ರಯಾಗ ಮತ್ತೆ ಮಥುರಾ ಅಲ್ಲಿಗೆ ಬರ್ತಾರೆ. ಅಲ್ಲಿ ಪ್ರಯಾಗಲ್ಲಿ ಮತ್ತು ಮಣಿಕರ್ಣ ಘಾಟ ಏನೋ ಇರ್ತದೆ, ಅಲ್ಲಿ ಅವರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅಲ್ಲಿಂದ ಮುಂದೆ ಹೊರಡ್ತಾರೆ. ಅಲ್ಲಿ ಮಾಧವೇಂದ್ರ ಪುರಿಯವರ ಶಿಷ್ಯರು ಇರ್ತಾರೆ. ಅವರು ಅಲ್ಲಿ ಸಾನೋಡಿಯ ಬ್ರಾಹ್ಮಣ ಅಂತ, ಅವರು ಏನ್ ಮಾಡ್ತಾರೆ, ಭೋಜನದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಅನಂತರ ಪ್ರಭುಗಳು ಅಲ್ಲಿಂದ ಮುಂದೆ ಹೊರಡ್ತಾರೆ. ಬೃಂದಾವನದ 12 ಕಾಡುಗಳನ್ನು ಸುತ್ತುತ್ತಾರೆ. ಅಲ್ಲೆಲ್ಲ ಪ್ರಾಣಿಗಳ, ಪಕ್ಷಿಗಳ ಕಿಲಿಕಿಲಿ ನಾದದ ಮೇಳಿಗೆ ಸಂತೋಷ ಪಡ್ತಾರೆ. ಈ ತರ ಇಡೀ ಅಧ್ಯಾಯದ ಒಂದು ಸಾರಾಂಶ ಇದು. 12 ವನಗಳಿವೆ ಬೃಂದಾವನದಲ್ಲಿ, ಅವುಗಳನ್ನೆಲ್ಲ ಸುತ್ತುತ್ತಾರೆ ಪ್ರಭುಗಳು. ಈಗ ನಾವು ಈ ಶ್ಲೋಕವನ್ನು ಅನುವಾದವನ್ನು ಓದ್ತಾ ಹೋಗೋಣ. 12:17 1ನೇ ಶ್ಲೋಕ. ಬೃಂದಾವನಕ್ಕೆ ಹೋಗುವ ದಾರಿಯಲ್ಲಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಾರಿಖಂಡ ಕಾಡಿನ ಮೂಲಕ ಹಾದು ಹೋದರು ಮತ್ತು ಎಲ್ಲಾ ಹುಲಿಗಳು, ಆನೆಗಳು, ಜಿಂಕೆಗಳು ಮತ್ತು ಪಕ್ಷಿಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ನೃತ್ಯ ಮಾಡುವಂತೆ ಮಾಡಿದರು. ಹೀಗೆ ಈ ಎಲ್ಲಾ ಪ್ರಾಣಿಗಳು ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದವು ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳೆಲ್ಲ ಭಗವಂತನ ಜೊತೆ ಪ್ರೀತಿಯಿಂದ, ಭಕ್ತಿಯಿಂದ ಒಬ್ರಿಗೊಬ್ರು ಕ್ರೂರ ಪ್ರಾಣಿಗಳೆಲ್ಲ ಇರ್ತಾರೆ, ಹುಲಿ, ಆಮೇಲೆ ಚಿರತೆ, ಆನೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ನೃತ್ಯ ಮಾಡ್ತಾರಂತೆ ಪ್ರಭುಗಳೊಟ್ಟಿಗೆ. ಮರಗಳು ಕೂಡ ಬಾಗಿ ಭಕ್ತಿಯಿಂದ ನರ್ತಿಸ್ತಾವಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಭಗವಾನ್ ನಿತ್ಯಾನಂದರಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಚಂದ್ರರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಭಗವಂತನ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು. ಇದು ಶ್ಲೋಕದ ಅನುವಾದ ರೈತರ ಕೊಡ್ತಾ ಇದ್ದಾರೆ. ಆಮೇಲೆ ಶರತ್ಕಾಲ ಬಂದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಲು ನಿರ್ಧರಿಸಿದರು. ಏಕಾಂತ ಸ್ಥಳದಲ್ಲಿ ಅವರು ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿಗೆ ಸಮಾಲೋಚಿಸಿ, ನಾನು ಹೀಗೆ ಹೋಗ್ತಾ ಇದ್ದೇನೆ ವೃಂದಾವನಕ್ಕೆ ಅಂತ ಹೇಳಿ ಅವರ ಪರ್ಮಿಷನ್ ತಗೊಳ್ತಾರೆ. ಅವ್ರ ಜೊತೆಯಲ್ಲಿ ಇರುವವರು ಅವರು. ಭಗವಂತನು ವೃಂದಾವನಕ್ಕೆ ಹೋಗಲು ಸಹಾಯ ಮಾಡುವಂತೆ ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ವಿನಂತಿಸಿದರು. ಸಹಾಯ ಮಾಡ್ಲಿಕ್ಕೆ ಕೇಳ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಹೇಳಿದರು, ನಾನು ಬೆಳಿಗ್ಗೆ ಬೇಗನೆ ಹೊರಟು ಅಜ್ಞಾತವಾಗಿ ಕಾಡಿನ ಮೂಲಕ ರಸ್ತೆಯನ್ನು ತೆಗೆದುಕೊಳ್ಳುತ್ತೇನೆ. ಅಂದ್ರೆ ಕಾಡಿನ ಮೂಲಕ ನಾನು ಬೆಳಿಗ್ಗೆ ಬೇಗ ಹೋಗ್ತೇನೆ. ಮತ್ತೆ ನಾನು ಒಬ್ಬಂಟಿಯಾಗಿ ಹೋಗ್ತೇನೆ. ನಾನು ಯಾರನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುದಿಲ್ಲ. ಬೆಳಗಾದ್ಮೇಲೆ ಅವ್ರ ಹಿಂದೆ ಎಲ್ಲ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಒಬ್ಬನೇ ಹೋಗ್ತೇನೆ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮೊದ್ಲಿನ ದಿನನೇ ಹೋಗಿ ಜಗನ್ನಾಥನ ಹತ್ರ ಪರ್ಮಿಷನ್ ಕೇಳಿ ಬರ್ತಾರೆ. ಜಗನ್ನಾಥಪುರಿಯಲ್ಲಿ ಆ ಜಗನ್ನಾಥನ ಪರ್ಮಿಷನ್ ತಕೊಂಡು ಬೆಳಗ್ಗೆ ರಾತ್ರಿಯೇ ಹೊರಟು ಬಿಡ್ತಾರೆ. ಇಲ್ಲದಿದ್ರೆ ಭಕ್ತರು ಬಿಡುದಿಲ್ಲ, ಅವರ ಹಿಂಬಾಲಿಸ್ತಾರೆ. ಅದಕ್ಕೆ ಅವರು
ರಾತ್ರಿನೇ ಎದ್ದು ಹೊರಡ್ತಾರೆ. ಯಾರಾದ್ರೂ ನನ್ನನ್ನು ಹಿಂಬಾಲಿಸಲು ಬಯಸಿದರೆ ದಯವಿಟ್ಟು ಅವರನ್ನು ನಿಲ್ಲಿಸಿ, ಯಾರೂ ನನ್ನೊಂದಿಗೆ ಹೋಗಬಾರದು ಎಂದು ನಾನು ಬಯಸುತ್ತೇನೆ. ದಯವಿಟ್ಟು ನನಗೆ ಬಹಳ ಸಂತೋಷದಿಂದ ನಿಮ್ಮ ಅನುಮತಿಯನ್ನು ನೀಡಿ ಮತ್ತು ಅತೃಪ್ತರಾಗಬೇಡಿ ಅಂತ ಅವರಿಗೆ ಹೇಳ್ತಾರೆ ಅವರು ಸ್ವರೂಪ ದಾಮೋದರರಿಗೆ. ನೀವು ಸಂತೋಷವಾಗಿದ್ದರೆ ನಾನು ಬೃಂದಾವನಕ್ಕೆ ಹೋಗುವ ದಾರಿಯಲ್ಲಿ ಸಂತೋಷವಾಗಿ ಇರುತ್ತೇನೆ. ಇದನ್ನು ಕೇಳಿದ ನಂತರ ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ, ಪ್ರಿಯ ಪ್ರಭು, ನೀವು ಸಂತೋಷವಾಗಿ ಸ್ವತಂತ್ರರು, ನೀವು ಯಾರ ಮೇಲೂ ಅವಲಂಬಿತರಾಗಿಲ್ಲದ ಕಾರಣ ನೀವು ಏನು ಬೇಕಾದ್ರೂ ಮಾಡುತ್ತೀರಿ ಎಂದು ಉತ್ತರಿಸಿದರು. ಅಂದ್ರೆ ನಿಮಗೆ ಯಾರು ಅಗತ್ಯ ಇಲ್ಲ, ಭಗವಂತ ಸ್ವತಃ ಚೈತನ್ಯ ಮಹಾಪ್ರಭುಗಳು ಹಾಗೆ ಹೇಳ್ತಾರೆ ಅವರು. ಆದ್ರೆ ಪ್ರಿಯ ಪ್ರಭುವೆ, ದಯವಿಟ್ಟು ನಮ್ಮ ಒಂದು ಮನವಿಯನ್ನು ಆಲಿಸಿ ಅಂತ ಹೇಳ್ತಾರೆ. ನಮ್ಮ ಸಂತೋಷದಿಂದಲೇ ನೀವು ಸಂತೋಷವನ್ನು ಪಡೆಯುವಿರಿ ಎಂದು ನೀವು ಈಗಾಗಲೇ ಹೇಳಿದಿರಿ. ನೀವು ಇದೇ ನಿಮ್ಮ ಸ್ವಂತ ಹೇಳಿಕೆ. ಅಂದ್ರೆ ಪ್ರಭುಗಳೇ ಹೇಳಿದ್ದಾರೆ ಏನು ಅಂದ್ರೆ, ನಮ್ಮ ಸಂತೋಷದಿಂದಲೇ ಅವರಿಗೆ ನಿಮ್ಮ ಇವ್ರ ಸಂತೋಷದಿಂದ, ಭಕ್ತರ ಸಂತೋಷದಿಂದ ನನ್ಗೆ ಸಂತೋಷ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಕ್ತರಿಗೆ ಸಂತೋಷ ಆಗುವಂತದ್ದು ಒಂದು ಅವ್ರು ಹೇಳ್ತಾರೆ, ಈಗ ಅದನ್ನು ಆಲಿಸಿರಿ ಅಂತ ಹೇಳ್ತಾರೆ. ನೀವು ದಯವಿಟ್ಟು ಒಂದೇ ಒಂದು ವಿನಂತಿಯನ್ನು ಸ್ವೀಕರಿಸಿದರೆ ನಾವು ತುಂಬಾ ಸಂತೋಷ ಪಡುತ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರಭುವೆ, ದಯವಿಟ್ಟು ಒಬ್ಬ ಒಳ್ಳೆ ಬ್ರಾಹ್ಮಣನನ್ನು ನಿಮ್ಮದೇ ಕರೆದುಕೊಂಡು ಹೋಗಿ. ಅವರು ನಿಮಗಾಗಿ ಭಿಕ್ಷೆ ಸಂಗ್ರಹಿಸುತ್ತಾರೆ, ನಿಮಗಾಗಿ ಅಡುಗೆ ಮಾಡುತ್ತಾರೆ, ನಿಮಗೆ ಪ್ರಸಾದ ನೀಡುತ್ತಾರೆ ಮತ್ತು ಪ್ರಯಾಣ ಮಾಡುವಾಗ ನಿಮ್ಮ ನೀರಿನ ಪಾತ್ರೆಯನ್ನು ಒಯ್ಯುತ್ತಾರೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಒಬ್ಬರನ್ನು ಕರ್ಕೊಂಡು ಹೋಗಿ. ನೀವು ಕಾಡಿನ ಮೂಲಕ ಹಾದು ಹೋಗುವಾಗ ನೀವು ಆ ಊಟವನ್ನು ಸ್ವೀಕರಿಸಲು ಯಾವುದೇ ಬ್ರಾಹ್ಮಣರು ಲಭ್ಯವಿಲ್ಲ, ಅಲ್ಲಿ ಯಾರು ಸಿಗುದಿಲ್ಲ ಕಾಡಲ್ಲಿ, ನಿಮ್ಗೆ ಒಳ್ಳೆಯ ಬ್ರಾಹ್ಮಣರಿಲ್ಲ. ಆದ್ರಿಂದ ದಯವಿಟ್ಟು ಕನಿಷ್ಠ ಒಬ್ಬ ಬ್ರಾಹ್ಮಣನಾದ್ರೂ ನಿಮ್ಮೊಂದಿಗೆ ಬರಲು ಅನುಮತಿ ಕೊಡಿ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ರು, ನಾನು ನನ್ನ ಜೊತೆ ಯಾರನ್ನೂ ಸೇರಿಸಿಕೊಳ್ಳುವುದಿಲ್ಲ, ಏಕೆಂದ್ರೆ ನಾನು ಯಾರನ್ನಾದ್ರೂ ಆರಿಸಿಕೊಂಡರೆ ಉಳಿದವರೆಲ್ಲರೂ ಅತೃಪ್ತರಾಗ್ತಾರೆ ಅಂತ ಹೇಳ್ತಾರೆ. ಬೇರೆಯವರಿಗೆ ಬೇಜಾರಾಗ್ತದೆ, ಅದಕ್ಕೆ ನಾನು ಯಾರನ್ನು ಕರ್ಕೊಂಡು ಹೋಗುದಿಲ್ಲ. ಅಂತಹ ವ್ಯಕ್ತಿಯು ಹೊಸ ಮನುಷ್ಯನಾಗಿರಬೇಕು. ಒಂದ್ ವೇಳೆ ಕರ್ಕೊಂಡು ಹೋಗುದಾದ್ರೂ ಅವನು ಹೊಸ ಮನುಷ್ಯ ಇರ್ಬೇಕು, ನನ್ನ ಪರಿಚಯದವರು ಇರಬಾರದು. ಅವರು ಶಾಂತ ಮನಸ್ಸನ್ನು ಹೊಂದಿರಬೇಕು. ನಾನು ಅಂತಹ ವ್ಯಕ್ತಿಯನ್ನು ಪಡೆಯಲು ಸಾಧ್ಯವಾದರೆ ನಾನು ಅವರನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪುತ್ತೇನೆ ಅಂತ ಹೇಳ್ತಾರೆ. ಆಗ ಸ್ವರೂಪ ದಾಮೋದರರು, ಇಗೋ ಬಲಭದ್ರ ಭಟ್ಟಾಚಾರ್ಯರು ನಿಮ್ಮ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಾರೆ. ಅವರು ಪ್ರಾಮಾಣಿಕ ಪಾಂಡಿತ್ಯ ಪೂರ್ಣ ವಿದ್ವಾಂಸರು ಮತ್ತು ಅವರು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮುಂದುವರೆದಿದ್ದಾರೆ ಎಂದು ಹೇಳ್ತಾರೆ. ಆರಂಭದಲ್ಲಿ ಅವರು ನಿಮ್ಮೊಂದಿಗೆ ಬಂಗಾಳದಿಂದ ಬಂದರು. ಎಲ್ಲಾ ಪವಿತ್ರ ತೀರ್ಥಯಾತ್ರೆ ಸ್ಥಳಗಳಿಗೆ ಭೇಟಿ ಮಾಡಿ ನೋಡುವುದು ಅವರ ಬಯಕೆ ಆಗಿರ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ನೀವು ಮಾರ್ಗ ಮಧ್ಯ ಸೇವಕನಾಗಿ ಕಾರ್ಯನಿರ್ವಹಿಸುವ ಮತ್ತೊಬ್ಬ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ನಿಮ್ಮ ಆಹಾರಕ್ಕಾಗಿ ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ನೀವು ಅವನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಲು ಸಾಧ್ಯವಾದರೆ ನಾವು ತುಂಬಾ ಸಂತೋಷ ಪಡುತ್ತೇವೆ. ಇಬ್ಬರು ಜನರು ನಿಮ್ಮೊಂದಿಗೆ ಕಾಡಿನ ಮೂಲಕ ಹೋದರೆ ಖಂಡಿತವಾಗಿ ಯಾವುದೇ ತೊಂದರೆ ಅಥವಾ ಅನಾನುಕೂಲತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬ ಬ್ರಾಹ್ಮಣ ನಿನ್ನ ಬಟ್ಟೆ ಮತ್ತು ಪಾತ್ರೆಯನ್ನು ಹೊತ್ತುಕೊಳ್ಳಬಹುದು ಮತ್ತು ಬಲಭದ್ರ ಭಟ್ಟಾಚಾರ್ಯರು ಭಿಕ್ಷೆ ಸಂಗ್ರಹಿಸಿ ನಿಮಗಾಗಿ ಅಡುಗೆ ಮಾಡುವನು ಅಂತ ಹೇಳ್ತಾರೆ. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವರೂಪ ದಾಮೋದರ ಪಂಡಿತರ ಕೋರಿಕೆಯನ್ನು ಸ್ವೀಕರಿಸಿದರು ಮತ್ತು ಬಲಭದ್ರ ಭಟ್ಟಾಚಾರ್ಯರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪುತ್ತಾರೆ. ಭಟ್ಟಾಚಾರ್ಯರು ಅವರ ಜೊತೆ ಹೋಗ್ತಾರೆ. ಹಿಂದಿನ ರಾತ್ರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನನ್ನು ಭೇಟಿ ಮಾಡಿ ಅವರ ಅನುಮತಿಯನ್ನು ಪಡೆದಿದ್ದರು. ಈಗ ರಾತ್ರಿಯ ಅಂತ್ಯದ ವೇಳೆಗೆ ಭಗವಂತ ಎದ್ದು ತಕ್ಷಣವೇ ಪ್ರಯಾಣ ಪ್ರಾರಂಭಿಸ್ತಾರೆ. ಅವರು ಇತರರಿಗೆ ಯಾರಿಗೂ ಕಾಣಿಸ್ಕೊಳ್ಳಲಿಲ್ಲ. ಭಗವಂತ ಹೊರಟು ಹೋದ ಕಾರಣ ಬೆಳಿಗ್ಗೆ ಬೇಗನೆ ಅವನನ್ನು ನೋಡಲು ಸಾಧ್ಯವಾಗದ ಭಕ್ತರು ಬಹಳ ಆತಂಕದಿಂದ ಅವನನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ. ಎಲ್ಲಾ ಭಕ್ತರು ಭಗವಂತನನ್ನು ಹುಡುಕುತ್ತಿರುವಾಗ ಸ್ವರೂಪ ದಾಮೋದರರು ಏನ್ ಮಾಡ್ತಾರೆ, ಅವ್ರನ್ನೆಲ್ಲ ತಡೀತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮನಸ್ಸನ್ನು ತಿಳಿದುಕೊಂಡು ಎಲ್ಲರೂ ಮೌನವಾಗ್ತಾರೆ. ಅಂದ್ರೆ ಅವ್ರ ಜೊತೆ ಯಾರು ಹೋಗುದು ಅವ್ರಿಗೆ ಇಷ್ಟ ಇರುವುದಿಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತದೆ. ಭಗವಂತನು ಪ್ರಸಿದ್ಧ ಸಾರ್ವಜನಿಕ ರಸ್ತೆಯಲ್ಲಿ ನಡೆಯುವುದನ್ನು ಬಿಟ್ಟು ಬದಲಾಗಿ ಬೈಪಾಸ್ ಮಾರ್ಗದಲ್ಲಿ ಹೋದನು. ಅಂದ್ರೆ ಕಾಡಿನ ದಾರಿಯಲ್ಲಿ ಹೋಗ್ತಾರೆ, ಅವ್ರು ನೇರ ದಾರಿಯಲ್ಲಿ ಹೋಗುದಿಲ್ಲ. ಹೀಗೆ ಕಾಡಿಗೆ ಪ್ರವೇಶಿಸುವಾಗ ಕಟಕ ನಗರವನ್ನು ತನ್ನ ಬಲಭಾಗದಲ್ಲಿ ಇಟ್ಟುಕೊಂಡನು. ಕಟಕ ಭಾಗದ ಒಂದು ನಗರದ ಕಡೆ ಹೋಗ್ತಾರಂತೆ ಅವರು. ಭಗವಂತನು ಕನಿಷ್ಠ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಾ ಏಕಾಂತ ಕಾಡಿನ ಮೂಲಕ ಹಾದು ಹೋದಾಗ ಹುಲಿಗಳು ಆನೆಗಳು ಅವನನ್ನು ನೋಡಿ ದಾರಿ ತಪ್ತಾರಂತೆ ಅವರು ಏಕಾಂತವಾಗಿ ಹಾದು ಹೋಗುವಾಗ. ಭಗವಂತನು ಪರಮಾನಂದದಿಂದ ಕಾಡಿನ ಮೂಲಕ ಹಾದು ಹೋದಾಗ ಹುಲಿಗಳು ಆನೆಗಳು ಖಡ್ಗಮೃಗಗಳು ಮತ್ತು ಹಂದಿಗಳ ಹಿಂಡುಗಳು ಬಂದವು ಮತ್ತು ಭಗವಂತನು ಅವುಗಳ ಮೂಲಕವೇ ಹಾದು ಹೋದರು. ಅಂದ್ರೆ ರಾಶಿ ಪ್ರಾಣಿಗಳು ಬರ್ತಾರೆ, ಅವ್ರಿಗೆ ಏನ್ ಹೆದರಿಕಿಲ್ಲ, ಅದ್ರ ಮಧ್ಯದಿಂದಲೇ ಅವರು ಹಾದು ಹೋಗ್ತಾ ಇರ್ತಾರೆ.
ಬಲಭದ್ರ ಭಟ್ಟಾಚಾರ್ಯರು ಅವರನ್ನು ನೋಡಿ ತುಂಬಾ ಹೆದರುತ್ತಿದ್ದರು. ಅವರಿಗೆ ಪ್ರಾಣಿಗಳು ನೋಡಿ ಹೆದರಿಕೆ ಆಗ್ತದೆ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಭಾವದಿಂದ ಎಲ್ಲಾ ಪ್ರಾಣಿಗಳು ಒಂದು ಕಡೆ ನಿಂತವು. ಇವರಿಗೇನು ಮಾಡುದಿಲ್ಲ. ಅಲ್ಲಿ ಭಗವಂತನೇ ಇರುವಾಗ ಪ್ರಾಣಿಗಳು ಏನ್ ಮಾಡ್ತಾರೆ ಅಲ್ವಾ? ಒಂದು ದಿನ ಒಂದು ಹುಲಿ ದಾರಿಯಲ್ಲಿ ಮಲಗಿತ್ತು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ದಾರಿಯಲ್ಲಿ ಪ್ರೀತಿಯಿಂದ ನಡೆದುಕೊಂಡು ಹೋಗುತ್ತಾ ತಮ್ಮ ಪಾದಗಳಿಂದ ಹುಲಿಯನ್ನು ಮುಟ್ಟಿದರು. ಭಗವಂತ ಹೇಳಿದರು, ಕೃಷ್ಣನ ಪವಿತ್ರ ನಾಮವನ್ನು ಜಪಿಸು. ಹುಲಿ ತಕ್ಷಣ ಎದ್ದು ನೃತ್ಯ ಮಾಡಲು ಮತ್ತು ಕೃಷ್ಣ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿತು. ಅಂದ್ರೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾರು? ಚೈತನ್ಯ ಮಹಾಪ್ರಭುಗಳು. ಆಗ ಅದು ಕೂಡ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತದಂತೆ. ಇನ್ನೊಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಹುಚ್ಚು ಹಿಡಿದ ಆನೆಗಳ ಹಿಂಡು ನೀರು ಕುಡಿಯಲು ಅಲ್ಲಿಗೆ ಬಂದಿತ್ತು. ಮದದಾನೆ ಅಂತ ಹೇಳ್ತೇವೆ, ಮದಭರಿತ ಆನೆಗಳು ಬಂದಿತ್ತು. ಭಗವಂತನು ಸ್ನಾನ ಮಾಡುತ್ತಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿರುವಾಗ ಆನೆಗಳು ಆತನ ಮುಂದೆ ಬಂದವು. ಭಗವಂತನು ತಕ್ಷಣವೇ ಆನೆಗಳ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಕೃಷ್ಣನ ನಾಮವನ್ನು ಜಪಿಸಲು ಹೇಳಿದನು. ಭಗವಂತನು ಚಿಮುಕಿಸಿದ ನೀರಿನಿಂದ ದೇಹಗಳನ್ನು ಸ್ಪರ್ಶಿಸಿದ ಆನೆಗಳು ಕೃಷ್ಣ ಕೃಷ್ಣ ಎಂದು ಜಪಿಸುತ್ತಾ ಆನಂದದಿಂದ ನೃತ್ಯ ಮಾಡಲು ಮತ್ತು ಹಾಡಲು ಪ್ರಾರಂಭಿಸಿದವು. ಆನೆಗಳು ಕೂಡ ಹಾಡ್ಲಿಕ್ಕೆ ಪ್ರಾರಂಭಿಸಿದವಂತೆ. ಕೇಳಿ, ವಾಯ್ಸ್ ಬರ್ತಿತ್ತೆ. ಕೆಲವು ಆನೆಗಳು ನೆಲಕ್ಕೆ ಬಿದ್ದವು ಮತ್ತು ಕೆಲವು ಆನಂದದಿಂದ ಕಿರುಚಿದವು. ಇದನ್ನು ನೋಡಿದ ಬಲಭದ್ರ ಭಟ್ಟಾಚಾರ್ಯರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರಂತೆ. ಅವರಿಗೊಂದು ಚಾನ್ಸ್ ನೋಡುವಂತದ್ದು. ಕೆಲವೊಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಾಡಿನ ಮೂಲಕ ಹಾದು ಹೋಗುವಾಗ ಬಹಳ ಜೋರಾಗಿ ಜಪಿಸುತ್ತಿದ್ದರು. ಅವರ ಮಧುರವಾದ ಧ್ವನಿಯನ್ನು ಕೇಳಿ ಎಲ್ಲಾ ಜೀವಿಗಳು ಅವರ ಬಳಿಗೆ ಬರ್ತಾವಂತೆ. ಎಲ್ಲ ಹಾವು, ಏನ್ ಪ್ರಾಣಿಗಳಿದೆ ಕಾಡುಗಳಲ್ಲಿ, ಪಕ್ಷಿಗಳು ಎಲ್ಲವೂ ಅವರ ಹತ್ರ ಬರ್ತಾವಂತೆ. ಭಗವಂತನ ಮಹಾನ್ ಕಂಪನವನ್ನು ಕೇಳಿ ಎಲ್ಲಾ ಜೀವಿಗಳು ಅವನನ್ನು ಎಡ ಮತ್ತು ಬಲಕ್ಕೆ ಹಿಂಬಾಲಿಸಿದವು. ಬಹಳ ಕುತೂಹಲದಿಂದ ಒಂದು ಶ್ಲೋಕವನ್ನು ಪಠಿಸುತ್ತಿರುವಾಗ ಭಗವಂತನು ಅವರನ್ನು ತಟ್ಟಿದನು. ಈ ಎಲ್ಲಾ ಮೂರ್ಖ ಜಿಂಕೆಗಳು ಧನ್ಯರು, ಏಕೆಂದ್ರೆ ಅವು ಮೂರ್ಖ ಜಿಂಕೆಗಳು ಧನ್ಯರು, ಏಕೆಂದ್ರೆ ಅವು ಮಹಾರಾಜ ನಂದನ ಮಗನ ಬಳಿಗೆ ಬಂದಿವೆ. ಅವನು ಸುಂದರವಾಗಿ ಉಡುಗೆ ತೊಟ್ಟು ಕೊಳಲನ್ನು ನುಡಿಸುತ್ತಿದ್ದಾನೆ. ನಿಜಕ್ಕೂ ಜಿಂಕೆಗಳು ಮತ್ತು ಜಿಂಕೆಗಳು ಎರಡೂ ಭಗವಂತನನ್ನು ಪ್ರೀತಿ ಮತ್ತು ವಾತ್ಸಲ್ಯದ ನೋಟದಿಂದ ಪೂಜಿಸುತ್ತವೆ. ಚೈತನ್ಯ ಮಹಾಪ್ರಭುಗಳು ಕಾಡಿನ ಮೂಲಕ ಹಾದು ಹೋಗುತ್ತಿರುವಾಗ 5 ಅಥವಾ 7 ಹುಲಿಗಳು ಬಂದವು. ಜಿಂಕೆಯನ್ನು ಸೇರಿಕೊಂಡು ಹುಲಿಗಳು ಭಗವಂತನನ್ನು ಅನುಸರಿಸಲು ಪ್ರಾರಂಭಿಸಿದವು. ಜಿಂಕೆ ಹಿಂದೆ ಹುಲಿಗಳು ಕೂಡ ಪ್ರಭುಗಳ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾರೆ. ಹುಲಿಗಳು ಮತ್ತು ಜಿಂಕೆಗಳು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಕ್ಷಣವೇ ವೃಂದಾವನ ಭೂಮಿ ನೆನಪಾಯ್ತಂತೆ. ಅವರಿಗೆ ಇವೆಲ್ಲ ತನ್ನ ಹಿಂದೆ ಬರ್ತಿರೋದು ನೋಡಿ ವೃಂದಾವನದ ನೆನಪಾಗ್ತದೆ. ನಂತರ ಅವರು ವೃಂದಾವನದ ಅಲೌಕಿಕ ಗುಣವನ್ನು ವಿವರಿಸುವ ಶ್ಲೋಕವನ್ನು ಪಠಿಸಲು ಪ್ರಾರಂಭಿಸ್ತಾರೆ. ಅವರು ಶ್ಲೋಕ ಹೇಳಲಿಕ್ಕೆ ಶುರು ಮಾಡ್ತಾರೆ. ವೃಂದಾವನವನ್ನು ವರ್ಣಿಸುವಂತಹ ಶ್ಲೋಕ. ವೃಂದಾವನವು ಭಗವಂತನ ಅಲೌಕಿಕ ವಾಸಸ್ಥಾನವಾಗಿದೆ. ಅಲ್ಲಿ ಹಸಿವು, ಕೋಪ ಅಥವಾ ಬಾಯಾರಿಕೆ ಇರುವುದಿಲ್ಲ. ಇದು ವೃಂದಾವನದ ವರ್ಣನೆ ಮಾಡ್ತಾ ಇದ್ದಾರೆ ಆ ಶ್ಲೋಕ ಹೇಳ್ತಾ. ಸ್ವಾಭಾವಿಕವಾಗಿ ಶತ್ರುತ್ವ ಹೊಂದಿದ್ದರೂ ಮಾನವರು ಮತ್ತು ಕ್ರೂರ ಪ್ರಾಣಿಗಳು ಅಲ್ಲಿ ಅಲೌಕಿಕ ಸ್ನೇಹದಲ್ಲಿ ಒಟ್ಟಿಗೆ ವಾಸಿಸುತ್ತವೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಕೃಷ್ಣ ಎಂದು ಜಪಿಸಿದಾಗ ಹುಲಿಗಳು ಮತ್ತು ಜಿಂಕೆಗಳು ಕೃಷ್ಣ ಎಂದು ಜಪಿಸುತ್ತಾ ನೃತ್ಯ ಮಾಡಲು ಪ್ರಾರಂಭಿಸಿದವು. ಎಲ್ಲಾ ಹುಲಿಗಳು ಮತ್ತು ಪ್ರಾಣಿಗಳು ನೃತ್ಯ ಮಾಡಿ ಜಿಗಿಯುತ್ತಿದ್ದಾಗ ಬಲಭದ್ರ ಭಟ್ಟಾಚಾರ್ಯರು ಅವುಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ನಿಜಕ್ಕೂ ಹುಲಿಗಳು ಮತ್ತು ಜಿಂಕೆಗಳು ಪರಸ್ಪರ ಅಪ್ಪಿಕೊಳ್ಳಲು ಪ್ರಾರಂಭಿಸಿದವು ಮತ್ತು ಬಾಯಿಗಳನ್ನು ಮುಟ್ಟುತ್ತಾ ಚುಂಬಿಸಲು ಪ್ರಾರಂಭಿಸಿದವು. ಕ್ರೂರ ಪ್ರಾಣಿಗಳು ನೋಡಿ ಅವುಗಳು ಚುಂಬಿಸ್ಲಿಕ್ಕೆ ಶುರು ಮಾಡಿದವಂತೆ ಬಾಯಿಯನ್ನು ಮುಟ್ಟಿಸ್ತಾ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಎಲ್ಲ ಮೋಜನ್ನು ಕಂಡಾಗ ಅವರು ಉಗುಳ್ನಗಲು ಪ್ರಾರಂಭಿಸಿದರು. ಕೊನೆಗೆ ಅವರು ಪ್ರಾಣಿಗಳನ್ನು ಬಿಟ್ಟು ತಮ್ಮ ದಾರಿಯಲ್ಲಿ ಮುಂದುವರಿದರು. ಅವರಿಗೆ ತುಂಬಾ ಖುಷಿ ಆಗ್ತದೆ, ಪ್ರಾಣಿಗಳೆಲ್ಲ ಎಷ್ಟು ಒಂದಕ್ಕೊಂದು ಅನ್ಯೋನ್ಯವಾಗಿದ್ದಾವಲ್ಲ ಅಂತ. ನವಿಲು ಸೇರಿದಂತೆ ವಿವಿಧ ವ್ಯಕ್ತಿಗಳು ಪಕ್ಷಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿ ಜಪಿಸುತ್ತಾ ಮತ್ತು ನೃತ್ಯ ಮಾಡುತ್ತಾ ಅವರನ್ನು ಹಿಂಬಾಲಿಸಲು ಪ್ರಾರಂಭಿಸಿದವು. ಅವರೆಲ್ಲರೂ ಕೃಷ್ಣನ ಪವಿತ್ರ ನಾಮದಿಂದ ಹುಚ್ಚರಾದರು. ನಾಮಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಭಗವಂತನು ಹರಿಬೋಲ್ ಎಂದು ಜೋರಾಗಿ ಜಪಿಸಿದಾಗ ಮರಗಳು ಮತ್ತು ಬಳ್ಳಿಗಳು ಅವನ ದನಿಯನ್ನು ಕೇಳಿ ಸಂತೋಷಪಟ್ಟವು. ಹೀಗೆ ಜಾರಿಕಂಡ ಕಾಡಿನಲ್ಲಿರುವ ಎಲ್ಲಾ ಜೀವಿಗಳು ಕೆಲವು ಚಲಿಸುತ್ತಿದ್ದವು ಮತ್ತೆ ಕೆಲವು ನಿಂತಿದ್ದವು. ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಕಂಪಿಸಲ್ಪಟ್ಟ ಭಗವಾನ್ ಕೃಷ್ಣನ ಪವಿತ್ರ ನಾಮವನ್ನು ಕೇಳಿ ಹುಚ್ಚರಾದರು. ಅದರಲ್ಲೇ ಅವರು ಮಗ್ನರಾಗಿ ಬಿಡ್ತಾರೆ. ಆ ಪಕ್ಷಿಗಳು, ಪ್ರಾಣಿಗಳು, ಮರಗಳು, ಗಿಡಗಳು ಎಲ್ಲ. ಭಗವಂತ ಹಾದು ಹೋದ ಎಲ್ಲಾ ಹಳ್ಳಿಗಳಲ್ಲಿ ಮತ್ತು ಅವನು ತನ್ನ ಪ್ರಯಾಣದಲ್ಲಿ ವಿಶ್ರಾಂತಿ ಪಡೆದ ಎಲ್ಲ ಸ್ಥಳಗಳಲ್ಲಿ ಎಲ್ಲರೂ ಪಟ್ಟರು. ಅಂದ್ರೆ ಯಾರ್ಯಾವ ದಾರಿಯಲ್ಲಿ ಅವರು ಹೋಗ್ತಾರೆ ಎಲ್ಲರೂ ಪರಿಶುದ್ಧರಾಗ್ತಾರಂತೆ. ಭಗವಂತನ ಈ ಒಂದು ಹಾಡು ಕೀರ್ತನೆ ಎಲ್ಲ ಕೇಳ್ತಾ ಅವರ ಕಿವಿಗೆ ಬಿದ್ದಾಗೆ ಅವರು ಪರಿಶುದ್ಧರಾಗ್ತಾ ಹೋಗ್ತಾರೆ ಮತ್ತು ದೇವರ ಮೇಲಿನ ಪರಮಾನಂದದ ಪ್ರೀತಿಗೆ ಜಾಗೃತರಾಗ್ತಾರೆ. ಕೃಷ್ಣ ಪ್ರಜ್ಞೆ ಜಾಗೃತ ಆಗ್ತದೆ ಅವರಿಗೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬಾಯಿಂದ ಪವಿತ್ರ ನಾಮದ ಜಪವನ್ನು ಯಾರಾದ್ರೂ ಕೇಳಿದಾಗ ಮತ್ತು ಆ ಎರಡನೇ
ಭಕ್ತಿಯಿಂದ ಬೇರೊಬ್ಬರು ಈ ಜಪವನ್ನು ಕೇಳಿದಾಗ ಮತ್ತು ಮೂರನೇ ವ್ಯಕ್ತಿಯಿಂದ ಮತ್ತೆ ಯಾರಾದ್ರೂ ಈ ಜಪವನ್ನು ಕೇಳಿದಾಗ ಎಲ್ಲಾ ದೇಶಗಳಲ್ಲಿರುವ ಪ್ರತಿಯೊಬ್ಬರು ಅಂತಹ ಶಿಷ್ಯ ಪರಂಪರೆಯ ಮೂಲಕ ವೈಷ್ಣವರಾದರು. ಹೀಗೆ ಎಲ್ಲರೂ ಕೃಷ್ಣ ಮತ್ತು ಹರಿಯ ಪವಿತ್ರ ನಾಮವನ್ನು ಜಪಿಸಿದರು ಮತ್ತು ಅವರು ನೃತ್ಯ ಮಾಡಿದರು, ಅಳುತ್ತಿದ್ದರು ಮತ್ತು ಮುಗುಳ್ನಗುತ್ತಿದ್ರು. ಅಳುತ್ತಿದ್ರು, ಮುಗುಳ್ನಗುತ್ತಿದ್ರು ಅಂತ ಹೇಳಿದ್ರೆ ಉನ್ಮಾದಕ್ಕೆ ಹೋಗಿದ್ದಾರೆ ಅಂತ ಅರ್ಥ. ಅಷ್ಟು ಸಹ ಮಗ್ನರಾಗಿ ಬಿಟ್ಟಿದ್ದಾರೆ, ಭಗವಂತನ ಒಂದು ನಾಮಸ್ಮರಣೆಯನ್ನು ಹೇಳ್ತಾ ತಲ್ಲೀನರಾಗಿದ್ದಾರೆ. ಭಗವಂತ ಯಾವಾಗಲೂ ತನ್ನ ಆನಂದ ಪರವಶತೆಯನ್ನು ವ್ಯಕ್ತಪಡಿಸುತ್ತಿರಲಿಲ್ಲ. ಜನರ ದೊಡ್ಡ ಗುಂಪಿಗೆ ಹೆದರಿ ಭಗವಂತ ತನ್ನ ಆನಂದ ಪರವಶತೆಯನ್ನು ಮರೆ ಮಾಡಿದರು. ಅಂದ್ರೆ ಅವರು ಯಾವಾಗ್ಲೂ ಆ ಜಪ ಮಾಡುವಾಗ ನಾಮಸ್ಮರಣೆಯಲ್ಲಿ ಏನಾಗ್ತಾರೆ, ಅವರು ಅಳುದು, ನಗುದು, ಬೀಳುದು ಎಲ್ಲ ಮಾಡ್ತಾರೆ. ಅಲ್ಲಿ ಜನರಿದ್ದಾರೆ, ಅವ್ರ ಎದುರು ಬೇಡ ಇದೆಲ್ಲ, ತಾನು ಯಾರನ್ನೋದು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಕೊಂಡು ಅವರು ಕಂಟ್ರೋಲ್ ಮಾಡ್ತಾರೆ, ಅದನ್ನು ಮಾಡುದಿಲ್ಲ ಅಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ಸ್ವಾಭಾವಿಕ ಆನಂದ ಪರವಶತೆ ಪ್ರೀತಿಯನ್ನು ವ್ಯಕ್ತಪಡಿಸದಿದ್ದರೂ ಎಲ್ಲರೂ ಅವರನ್ನು ನೋಡುವ ಮತ್ತು ಕೇಳುವ ಮೂಲಕ ಶುದ್ಧ ಭಕ್ತರಾದರು. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವೈಯಕ್ತಿಕವಾಗಿ ಬಂಗಾಳ, ಪೂರ್ವ ಬಂಗಾಳ, ಒರಿಸ್ಸಾ ಮತ್ತು ದಕ್ಷಿಣ ದೇಶಗಳಲ್ಲಿ ಪ್ರವಾಸ ಮಾಡಿದರು ಮತ್ತು ಅವರು ಕೃಷ್ಣ ಪ್ರಜ್ಞೆಯನ್ನು ಹರಡುವ ಮೂಲಕ ಎಲ್ಲಾ ರೀತಿಯ ಜನರನ್ನು ಬಿಡುಗಡೆ ಮಾಡಿದರು. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅವರನ್ನೆಲ್ಲ ಈ ಒಂದು ಕೃಷ್ಣ ಪ್ರಜ್ಞೆಗೆ ಅವರು ತರ್ತಾರೆ, ಅವರ ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಥುರೆಗೆ ಹೋಗುವ ದಾರಿಯಲ್ಲಿ ಜಾರಿಖಂಡಕ್ಕೆ ಬಂದಾಗ ಅಲ್ಲಿನ ಜನರು ಬಹುತೇಕ ಅಸಂಸ್ಕೃತರು ಮತ್ತು ದೈವ ಪೂಜೆಯಿಂದ ವಂಚಿತರು ಎಂದು ಅವರು ಕಂಡುಕೊಂಡರು. ಅಲ್ಲಿಗೆ ಜಾರಿಖಂಡದ ಹತ್ರ ಬಂದಾಗ ಸಂಸ್ಕೃತಿಯೇ ಇಲ್ಲ, ಅವರಿಗೆ ಯಾವ್ದು ಗೊತ್ತಿಲ್ಲ, ಯಾರು ಮಾರ್ಗದರ್ಶನ ಮಾಡುವವರೇ ಇಲ್ಲ, ದೇವ ಪೂಜೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ, ವಂಚಿತರಾಗಿದ್ರು ಅವರು. ಅದನ್ನ ಅವರು ಕಂಡುಕೊಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭೀಲರಿಗೂ ಪವಿತ್ರ ನಾಮವನ್ನು, ಭೀಲರಿಗೋ ಎಲ್ಲರಿಗೂ ಏನಾಗ್ಬೇಕೇನೋ, ಜಪಿಸಲು ಮತ್ತು ಪರಮಾನಂದ ಪ್ರೀತಿಯ ವೇದಿಕೆಗೆ ಬರಲು ಅವಕಾಶವನ್ನು ನೀಡಿದರು. ಅದು ಎಲ್ಲರಿಗೆ ಇರಬೇಕು. ಹೀಗೆ ಅವರೆಲ್ಲರನ್ನು ಮುಕ್ತಗೊಳಿಸಿದರು. ಭಗವಂತನ ಅಲೌಕಿಕ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಯಾರಿಗಿದೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಜಾರಿಖಂಡ ಕಾಡಿನ ಮೂಲಕ ಹಾದು ಹೋದಾಗ ಅದು ವೃಂದಾವನ ಎಂದು ಅವರು ಖಚಿತವಾಗಿ ಭಾವಿಸಿದರು. ಅವರು ಬೆಟ್ಟಗಳನ್ನು ದಾಟಿದಾಗ ಅದು ಗೋವರ್ಧನ ಎಂದು ಅವರು ಖಚಿತವಾಗಿ ಭಾವಿಸಿದರು. ಅಲ್ಲಿಗೆಲ್ಲ ಅವ್ರು ಬರ್ತಾರಲ್ವ, ಅವ್ರಿಗೆ ಗೊತ್ತಾಗ್ತದೆ ಇದು ಗೋವರ್ಧನ ಬೆಟ್ಟ, ಇದು ಬೃಂದಾವನ ಅಂತ ಅವರು ಭಾವಿಸ್ಕೊಳ್ತಾರಂತೆ. ಅದೇ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನದಿಯನ್ನು ನೋಡಿದಾಗಲೆಲ್ಲ ಅವರು ಅದನ್ನು ತಕ್ಷಣವೇ ಯಮುನಾ ನದಿಯನ್ನು ಸ್ವೀಕರಿಸಿದರು. ಅವ್ರು ಫಸ್ಟಿಗೆ ಬರುದು ಕಾಣ್ಬೇಕು ಈ ಕಡೆ. ಹೀಗೆ ಕಾಡಿನಲ್ಲಿದ್ದಾಗ ಅವರು ಅಪಾರವಾದ ಆನಂದ ಪರವಶರಾಗಿದ್ದರು ಮತ್ತು ಅವರು ನೃತ್ಯ ಮಾಡುತ್ತಾ ಅಳುತ್ತಾ ಬಿದ್ದರು, ಬೀಳ್ತಾರೆ. ಅವರು ಭಗವಂತನ ಒಂದು ನಾಮ ಸ್ಮರಣೆ ಮಾಡ್ತಾ ಅಲ್ಲಿ ಅವರು ಇದಕ್ಕೆ ಹೋಗ್ತಾರ, ಅವರು ಉನ್ಮಾದಕ್ಕೆ ಹೋಗ್ತಾರೆ. ದಾರಿಯುದ್ದಕ್ಕೂ ಬಲಭದ್ರ ಭಟ್ಟಾಚಾರ್ಯರು ಸಾಧ್ಯವಾದಾಗಲೆಲ್ಲ ಎಲ್ಲಾ ರೀತಿಯ ಪಾಲಕ್ ಬೇರುಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿದರು. ಏನೇನಲ್ಲಿ ಪಾಲಕ್ ಗಿಲಕ್ಕೆಲ್ಲ ಸಿಗ್ತದೆ ಅದನ್ನೆಲ್ಲ ಸಂಗ್ರಹಣೆ ಮಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಹಳ್ಳಿಗೆ ಭೇಟಿ ನೀಡಿದಾಗಲೆಲ್ಲ ಕೆಲವು ಬ್ರಾಹ್ಮಣರು 5 ಅಥವಾ 7 ಬಂದು ಭಗವಂತನಿಗೆ ಆಹ್ವಾನವನ್ನು ನೀಡುತ್ತಿದ್ದರು. 5 ಜನ ಅಥವಾ 7 ಜನ ಬ್ರಾಹ್ಮಣರು ಅವರನ್ನು ಕರಿತಿದ್ರಂತೆ, ಆಹ್ವಾನ ಮಾಡ್ತಿದ್ರಂತೆ. ಕೆಲವರು ಧಾನ್ಯವನ್ನು ತಂದು ಬಲಭದ್ರ ಭಟ್ಟಾಚಾರ್ಯರಿಗೆ ತಲುಪಿಸುತ್ತಿದ್ದರು. ಇನ್ನು ಕೆಲವರು ಹಾಲು ಮೊಸರು ತರ್ತಿದ್ರು, ಇನ್ನು ಕೆಲವರು ತುಪ್ಪ ಮತ್ತು ಸಕ್ಕರೆ ತರ್ತಿದ್ರು. ಇದನ್ನೆಲ್ಲ ಭಗವಂತನಿಗೆ ಕೊಡ್ತಾ ಇದ್ರು ಅವ್ರು ಮುಂದೆ ಮುಂದೆ ಹೋದಾಗ. ಕೆಲವು ಹಳ್ಳಿಗಳಲ್ಲಿ ಬ್ರಾಹ್ಮಣರು ಇರಲಿಲ್ಲ, ಆದಾಗ್ಯೂ ಬ್ರಾಹ್ಮಣೇತರ ಕುಟುಂಬಗಳಲ್ಲಿ ಜನಿಸಿದ ಭಕ್ತರು ಬಂದು ಬಲಭದ್ರ ಭಟ್ಟಾಚಾರ್ಯರಿಗೆ ಆಹ್ವಾನವನ್ನು ನೀಡಿದರು. ಬಲಭದ್ರ ಭಟ್ಟಾಚಾರ್ಯರು ಕಾಡಿನಿಂದ ಸಂಗ್ರಹಿಸಿದ ಎಲ್ಲಾ ರೀತಿಯ ತರಕಾರಿಗಳನ್ನು ಬೇಯಿಸುತ್ತಿದ್ದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಿದ್ಧತೆಗಳನ್ನು ಸ್ವೀಕರಿಸಲು ತುಂಬಾ ಸಂತೋಷ ಪಟ್ಟರು. ಬಲಭದ್ರ ಭಟ್ಟಾಚಾರ್ಯರು 2 ರಿಂದ 4 ದಿನಗಳವರೆಗೆ ಆಹಾರ ಧಾನ್ಯಗಳ ದಾಸ್ತಾನು ಇಡುತ್ತಿದ್ರು. ನೋಡಿ ಎಷ್ಟು ಸಂಗ್ರಹ ಮಾಡಿ 4 ದಿನ, ಎಲ್ಲಿಯಾದ್ರೂ ಒಂದು ಕಡೆ ಹಳ್ಳಿ ಸಿಗ್ಲಿಲ್ಲ ಅಂದ್ರೆ ಅದನ್ನು ಉಪಯೋಗ ಮಾಡ್ಲಿಕ್ಕಾಗ್ತದೆ. ಜನರಿಲ್ಲದ ಕಡೆಗಳಲ್ಲಿ ಅವರು ಧಾನ್ಯಗಳನ್ನು ಬೇಯಿಸಿ ಕಾಡಿನಿಂದ ಸಂಗ್ರಹಿಸಿದ ತರಕಾರಿಗಳು, ಪಾಲಕ್ ಬೇರುಗಳು ಮತ್ತು ಹಣ್ಣುಗಳನ್ನು ತಯಾರಿಸುತ್ತಿದ್ದರು. ನಮ್ಮ ಪುಸ್ತಕದಲ್ಲಿ ಬಸಳೆ ಅಂತ ಹೇಳಿದ್ದಾರೆ. ಈ ಕಾಡಿನ ತರಕಾರಿಗಳನ್ನು ತಿನ್ನಲು ಭಗವಂತನು ಯಾವಾಗಲೂ ತುಂಬಾ ಸಂತೋಷ ಪಡುತ್ತಿದ್ದನು ಮತ್ತು ಏಕಾಂತ ಸ್ಥಳದಲ್ಲಿ ಉಳಿಯಲು ಅವಕಾಶ ಸಿಕ್ಕಾಗ ಅವನು ಇನ್ನೂ ಹೆಚ್ಚು ಸಂತೋಷ ಪಡುತ್ತಿದ್ದನು. ಬಲಭದ್ರ ಭಟ್ಟಾಚಾರ್ಯರು ಭಗವಂತನ ಮೇಲೆ ಎಷ್ಟು ಪ್ರೀತಿ ಹೊಂದಿದ್ದರು ಎಂದರೆ ಅವರು ಕೇವಲ ಒಬ್ಬ ದೀನ ಸೇವಕನಂತೆ ಸೇವೆ ಸಲ್ಲಿಸುತ್ತಿದ್ದರು. ಅವರ ಸಹಾಯಕ ಬ್ರಾಹ್ಮಣನು ನೀರಿನ ಪಾತ್ರೆ ಮತ್ತು ವಸ್ತುಗಳನ್ನು ಹೊತ್ತೊಯ್ದರು. ಇಬ್ಬರಿದ್ರು ಅವರು, ಒಬ್ಬ ಬ್ರಾಹ್ಮಣ ಮತ್ತೆ ಭಟ್ಟಾಚಾರ್ಯ. ಭಗವಂತನು ದಿನಕ್ಕೆ 3 ಬಾರಿ ಜಲಪಾತಗಳ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದರು. ಬೆಳಗ್ಗೆ ಮತ್ತು ಸಂಜೆ ಅಪಾರವಾದ ಕಟ್ಟಿಗೆಯಿಂದ ಮಾಡಿದ ಬೆಂಕಿಯಿಂದ ತನ್ನನ್ನು ತಾನು ಬಿಸಿ ಮಾಡಿಕೊಳ್ಳುತ್ತಿದ್ದನು. ಈ ಏಕಾಂತ ಕಾಡಿನಲ್ಲಿ ಪ್ರಯಾಣಿಸುತ್ತಾ ತುಂಬಾ ಸಂತೋಷದಿಂದ ಇದ್ದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕೆಳಗಿನ ಹೇಳಿಕೆಯನ್ನು ನೀಡಿದರು. ನನ್ನ ಪ್ರೀತಿಯ ಭಟ್ಟಾಚಾರ್ಯ, ನಾನು ಕಾಡಿನಲ್ಲಿ ಬಹಳ ದೂರ ಪ್ರಯಾಣಿಸಿದ್ದೇನೆ
ಮತ್ತು ನನಗೆ ಯಾವುದೇ ತೊಂದರೆ ಕೂಡ ಆಗಿಲ್ಲ. ಕೃಷ್ಣನು ತುಂಬಾ ಕರುಣಾಮಯಿ. ವಿಶೇಷವಾಗಿ ನನ್ನ ಮೇಲೆ ಕಾಡಿನ ಮೂಲಕ ನನ್ನನ್ನು ಈ ದಾರಿಯಲ್ಲಿ ಕರೆತರುವ ಮೂಲಕ ಅವನು ತನ್ನ ಕರುಣೆಯನ್ನು ತೋರಿಸಿದ್ದಾನೆ. ಹೀಗೆ ಅವನು ನನಗೆ ಬಹಳ ಆನಂದವನ್ನು ನೀಡಿದ್ದಾನೆ ಅಂತ ಪ್ರಭುಗಳು ಕೃಷ್ಣನನ್ನು ಹೊಗಳುತ್ತಾರೆ. ಇದಕ್ಕೂ ಮೊದಲು ನಾನು ವೃಂದಾವನಕ್ಕೆ ಹೋಗಿ ದಾರಿಯಲ್ಲಿ ನನ್ನ ತಾಯಿ ಗಂಗಾ ನದಿ ಮತ್ತು ಇತರ ಭಕ್ತರನ್ನು ಮತ್ತೊಮ್ಮೆ ನೋಡಲು ನಿರ್ಧರಿಸಿದೆ. ಅವರಿಗೆ ಸಚಿ ಮಾತಾ ತಾಯಿ, ಗಂಗಾ ನದಿ ಕೂಡ ತಾಯಿ ಅಂತ ಹೇಳ್ತಾರೆ. ಯಾಕಂದ್ರೆ ಗಂಗಾ ನದಿಯಲ್ಲಿಯೇ ಸ್ನಾನ ಮಾಡುದು, ಆಟ ಆಡುದು ಅದೆಲ್ಲ ಮಾಡ್ತಾ ಇದ್ರು ಅವ್ರು ಚಿಕ್ಕದಿರುವಾಗ. ಅದು ಒಂದು ತಾಯಿ ನನಗೆ ಅಂತ ಅವ್ರು ಹೇಳ್ತಾರೆ, 2 ತಾಯಿ ನನಗೆ ಅಂತ. ನಾನು ಮತ್ತೊಮ್ಮೆ ಎಲ್ಲಾ ಭಕ್ತರನ್ನು ಭೇಟಿ ಮಾಡಿ ಅವರನ್ನು ನನ್ನೊಂದಿಗೆ ವೃಂದಾವನಕ್ಕೆ ಕರೆದೊಯ್ಯುತ್ತೇನೆ ಎಂದು ಭಾವಿಸಿದೆ. ಹೀಗೆ ನಾನು ಬಂಗಾಳಕ್ಕೆ ಹೋದೆ ಮತ್ತು ನನ್ನ ತಾಯಿ ಗಂಗಾ ನದಿ ಮತ್ತು ಭಕ್ತರನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಸಚಿ ಮಾತಾ ತಾಯಿ, ಒಂದು ಗಂಗಾದೇವಿ. ಆದಾಗ್ಯೂ ನಾನು ವೃಂದಾವನಕ್ಕೆ ಹೊರಟಾಗ ಸಾವಿರಾರು ಮತ್ತು ಲಕ್ಷಾಂತರ ಜನರು ಒಟ್ಟುಗೂಡಿದರು ಮತ್ತು ನನ್ನೊಂದಿಗೆ ಹೋಗಲು ಪ್ರಾರಂಭಿಸಿದರು. ಹೀಗೆ ನಾನು ದೊಡ್ಡ ಜನಸಮೂಹದೊಂದಿಗೆ ವೃಂದಾವನಕ್ಕೆ ಹೋಗುತ್ತಿದ್ದೆ. ಆದರೆ ಸನಾತನ ಬಾಯಿಯ ಕೃಷ್ಣನು ನನಗೆ ಒಂದು ಪಾಠವನ್ನು ಕಲಿಸಿದನು. ಹೀಗೆ ಕೆಲವು ಅಡೆತಡೆಗಳನ್ನು ಮಾಡುವ ಮೂಲಕ ಅವನು ನನ್ನನ್ನು ಕಾಡಿನ ಮೂಲಕ ವೃಂದಾವನಕ್ಕೆ ಕರೆದೊಯ್ಯುತ್ತಾನೆ. ಭಗವಂತನಿಗೆ ಹೇಳುದು, ಕೃಷ್ಣನು ಕರುಣೆಯ ಸಾಗರ. ಅವನು ಬಡವರು ಮತ್ತು ದೀನದಲಿತರ ಮೇಲೆ ವಿಶೇಷವಾಗಿ ಕರುಣಾಮಯಿ. ಅವನ ಕರುಣೆ ಇಲ್ಲದೆ ಸಂತೋಷದ ಸಾಧ್ಯತೆಯೇ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಂತರ ಬಲಭದ್ರ ಭಟ್ಟಾಚಾರ್ಯರನ್ನು ಅಪ್ಪಿಕೊಂಡು, ನಿಮ್ಮ ದಯೆಯಿಂದ ಮಾತ್ರ ನಾನು ಈಗ ತುಂಬಾ ಸಂತೋಷವಾಗಿದ್ದೇನೆ ಎಂದು ಹೇಳಿದರು. ಬಲಭದ್ರ ಭಟ್ಟಾಚಾರ್ಯರು, ನನ್ನ ಪ್ರೀತಿಯ ಪ್ರಭು, ನೀನು ಸ್ವತಃ ಕೃಷ್ಣ ಮತ್ತು ಆದ್ದರಿಂದ ನೀನು ಕರುಣಾಮಯಿ. ನಾನು ಪತಿತ ಜೀವಿ, ಆದರೆ ನೀನು ನನಗೆ ದೊಡ್ಡ ಅನುಗ್ರಹವನ್ನು ದಯಪಾಲಿಸಿದ್ದೀರಿ ಎಂದು ಉತ್ತರಿಸಿದರು. ಅಂದ್ರೆ ಭಟ್ಟಾಚಾರ್ಯರಿಗೆ ತುಂಬಾ ಖುಷಿ ಆಗ್ತದೆ. ಅವರ ಒಂದು ಸೇವೆಯಿಂದ ಅವರು ಪ್ರಸನ್ನರಾಗ್ತಾರೆ. ಅದಕ್ಕೆ ಅಪ್ಪಿಕೊಳ್ತಾರೆ ಅವರನ್ನು. ನಿಮ್ಮ ಸೇವೆಯಿಂದ ನಾನು ತುಂಬಾ ತೃಪ್ತನಾಗಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾರಲ್ವಾ, ನೀವು ಕರುಣಾಮಯಿಗಳು, ನಾನು ಪತಿತನು, ಆದ್ರೆ ನೀವು ನನಗೆ ದೊಡ್ಡ ಅನುಗ್ರಹವನ್ನು ದಯಪಾಲಿಸಿದ್ದೀರಿ ಅಂತ ಹೇಳ್ತಾರೆ. ಸ್ವಾಮಿ, ನಾನು ತುಂಬಾ ಪತಿತ, ಆದರೂ ನೀವು ನನ್ನನ್ನು ನಿಮ್ಮೊಂದಿಗೆ ಕರೆತಂದಿದ್ದೀರಿ. ಮಹಾನ್ ಕರುಣೆಯನ್ನು ತೋರಿಸುತ್ತಾ ನೀವು ನನ್ನಿಂದ ತಯಾರಿಸಿದ ಆಹಾರವನ್ನು ಸ್ವೀಕರಿಸಿದಿರಿ ಅಂತ ಪುಣ್ಯವಂತರು ನೋಡಿ ಭಗವಂತನಿಗೆ ಡೈಲಿ ಆಹಾರ ಮಾಡಿ ಕೊಡ್ತಾರೆ. ನೀವು ನನ್ನನ್ನು ನಿಮ್ಮ ವಾಹಕ ಗರುಡನನ್ನಾಗಿ ಮಾಡಿದ್ದೀರಿ, ಆದರೂ ನಾನು ಖಂಡಿಸಲ್ಪಟ್ಟ ಕಾಗೆಗಿಂತ ಉತ್ತಮನಲ್ಲ. ಹೀಗಾಗಿ ನೀವು ಸ್ವತಂತ್ರ ದೇವೋತ್ತಮ ವ್ಯಕ್ತಿತ್ವ, ಮೂಲ ಭಗವಂತ. ಭಕ್ತರ ಮನಸ್ಸು ಹೇಗಿರ್ತದೆ ನೋಡಿ, ನಾನು ಕಾಗೆಗಿಂತ ಉತ್ತಮ ಅಲ್ಲ ಅಂತ ಅವರು ತಮ್ಮನ್ನು ತಾವು ಹೇಳ್ಕೊಳ್ತಾರೆ ಭಟ್ಟಾಚಾರ್ಯ. ದೇವರ ಪರಮಪುರುಷನು ಸಚ್ಚಿದಾನಂದ ವಿಗ್ರಹ, ಅತೀಂದ್ರಿಯ ಆನಂದ, ಜ್ಞಾನ ಮತ್ತು ಶಾಶ್ವತೆಯ ರೂಪವನ್ನು ಹೊಂದಿದ್ದಾನೆ. ಮೂಕರನ್ನು ವಾಗ್ಮಿ ಭಾಷಣಕಾರನಾಗಿ ಪರಿವರ್ತಿಸುವ, ಮೂಕರು ಅಂದ್ರೆ ಬಾಯಿ ಬರದವರು, ಅವರನ್ನು ವಾಗ್ಮಿ ಅಂದ್ರೆ ಮಾತು ಬರುವ ಹಾಗೆ ಭಾಷಣಕಾರನಾಗಿ ಪರಿವರ್ತಿಸುವ ಮತ್ತು ಕುಂಟರನ್ನು ಪರ್ವತಗಳನ್ನು ದಾಟಲು ಅನುವು ಮಾಡಿಕೊಡುವ ಅವನಿಗೆ ನಾನು ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ. ಭಗವಂತನ ಕರುಣೆ ಅಂತಹದು ಅಂತ ಹೇಳ್ತಾರೆ. ಅಂದ್ರೆ ಕುಂಟರಿಗೆ ಗುಡ್ಡ ಹತ್ತುವ ಹಾಗೆ ಅನುವು ಮಾಡಿಕೊಡ್ತಾರಂತೆ. ಬಾಯಿ ಬರದವರಿಗೆ ಬಾಯಿ ಬಂದು ಭಾಷಣ ಮಾಡುವಷ್ಟು ಪರಿವರ್ತನೆ ಮಾಡ್ತಾರಂತೆ. ಅಂತಹ ಭಗವಂತನಿಗೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಈ ರೀತಿಯಾಗಿ ಬಲಭದ್ರ ಭಟ್ಟಾಚಾರ್ಯರು ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಯಾಕಂದ್ರೆ ಆ ಮೂಕ ಪ್ರಾಣಿಗಳೆಲ್ಲ ಕುಣಿಯುವುದು, ಮಾತಾಡುದು, ಹಾಡುದು ಕೇಳ್ತಾರಲ್ಲ ಅವರು, ಅದನ್ನೆಲ್ಲ ನೋಡಿ ಅವರು ತುಂಬಾ ಖುಷಿ ಆಗ್ತಾರೆ. ಪರಮಾನಂದ ಪ್ರೀತಿಯಿಂದ ಅವನಿಗೆ ಸೇವೆ ಸಲ್ಲಿಸುವ ಮೂಲಕ ಅವರು ಭಗವಂತನ ಮನಸ್ಸನ್ನು ಸಮಾಧಾನ ಪಡಿಸಿದರು. ಕೊನೆಗೂ ಭಗವಂತನು ಬಹಳ ಸಂತೋಷದಿಂದ ಕಾಶಿ ಎಂಬ ಪವಿತ್ರ ಸ್ಥಳಕ್ಕೆ ಬಂದನು. ಕಾಶಿ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಅವನು ಮಣಿಕರ್ಣಿಕಾ ಎಂಬ ಕರೆಯಲ್ಪಡುವ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡ್ತಾರೆ. ತುಂಬಾ ಘಾಟಿಗಳಿವೆ ಅಲ್ಲಿ ಕಾಶಿಯಲ್ಲಿ. ಆ ಒಂದು ಘಾಟಕ್ಕೆ ಮಣಿಕರ್ಣಿಕಾ ಅಂತ ಹೆಸರು. ಅಲ್ಲಿ ಅವರು ಸ್ನಾನ ಮಾಡ್ತಾರೆ, ಸ್ನಾನಘಟ್ಟಗಳು. ಆ ಸಮಯದಲ್ಲಿ ತಪನಾ ಮಿಶ್ರನು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು ಮತ್ತು ಅಲ್ಲಿ ಭಗವಂತನನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ಆಗ ತಪನ ಮಿಶ್ರರು ಯೋಚಿಸಲು ಪ್ರಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತ್ಯಾಗ ಆದೇಶವನ್ನು ಸ್ವೀಕರಿಸಿದ್ದಾರೆಂದು ನಾನು ಕೇಳಿದ್ದೇನೆ. ಇದನ್ನು ಯೋಚಿಸುತ್ತಾ ತಪನ ಮಿಶ್ರರು ತಮ್ಮ ಹೃದಯದಲ್ಲಿ ತುಂಬಾ ಸಂತೋಷ ಪಟ್ಟರು. ಅವರನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಅವರಿಗೆ, ತಪನ ಮಿಶ್ರರಿಗೆ. ನಂತರ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ಹಿಡಿದು ಅಳಲು ಪ್ರಾರಂಭಿಸಿದರು. ಭಗವಂತ ಅವರನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡರು. ತಪನ ಮಿಶ್ರ ನಂತರ ಈ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ವಿಶ್ವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅಲ್ಲಿಂದ ಬರುವಾಗ ಬಿಂದು ಮಾಧವನ ಪಾದಕಮಲಗಳನ್ನು ಕಂಡರು. ಬಿಂದು ಮಾಧವ ಟೆಂಪಲ್ ಇದೆ ಅಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಪ್ರಯಾಗಲ್ಲಿ.
ತಪನ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಬಹಳ ಸಂತೋಷದಿಂದ ತಮ್ಮ ಮನೆಗೆ ಕರೆತಂದು ಅವರಿಗೆ ಸೇವೆ ಸಲ್ಲಿಸಿದರು. ನಿಜಕ್ಕೂ ಅವರು ತಮ್ಮ ಬಟ್ಟೆಯನ್ನು ಬೀಸುತ್ತಾ ನೃತ್ಯ ಮಾಡಲು ಪ್ರಾರಂಭಿಸಿದರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳನ್ನು ತೊಳೆದರು. ನಂತರ ಅವರು ಮತ್ತು ಅವರ ಇಡೀ ಕುಟುಂಬವು ಆ ನೀರನ್ನು ಕುಡಿದರು. ಅವರು ಬಲಭದ್ರ ಭಟ್ಟಾಚಾರ್ಯರನ್ನು ಪೂಜಿಸಿದರು ಮತ್ತು ಅವರಿಗೆ ಗೌರವ ತೋರಿಸಿದರು. ಭಟ್ಟಾಚಾರ್ಯರು ಬ್ರಾಹ್ಮಣರಿದ್ದಾರೆ ಅಲ್ವಾ, ಬ್ರಾಹ್ಮಣರನ್ನು ಸೇವೆ ಮಾಡ್ತಾರೆ. ಪಾದಕಮಲಗಳನ್ನು ತೊಳೆದು ಅವರ ಬ್ರಾಹ್ಮಣರ ಸೇವೆ ಕೂಡ ಮಾಡ್ತಾರೆ, ಅದನ್ನು ಕೂಡ ಅಲ್ಲಿ ಮಾಡ್ತಾರೆ. ತಪನ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸಿದರು ಮತ್ತು ಅವರು ಬಲಭದ್ರ ಭಟ್ಟಾಚಾರ್ಯರನ್ನು ಅಡಿಗೆ ಮಾಡಿದರು. ಅಲ್ಲಿ ಭಟ್ಟಾಚಾರ್ಯರು ಅಡಿಗೆ ಮಾಡ್ತಾರೆ, ತಪನ ಮಿಶ್ರರ ಮನೆಯಲ್ಲಿ ಅವರು ಉಳ್ಕೊಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ನಂತರ ವಿಶ್ರಾಂತಿ ಪಡೆದಾಗ ತಪನ ಮಿಶ್ರರ ಮಗನಾದ ರಘು ಅವರ ಕಾಲುಗಳಿಗೆ ಮಸಾಜ್ ಮಾಡುತ್ತಿದ್ದನು. ಕಾಲೊತ್ತಿದ್ದಂತೆ ಅವರ ಮಗ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಿಟ್ಟು ಹೋದ ಆಹಾರದ ಅವಶೇಷಗಳನ್ನು ತಪನ ಮಿಶ್ರರ ಇಡೀ ಕುಟುಂಬವು ತೆಗೆದುಕೊಂಡಿತು. ಅಂದ್ರೆ ಉಚ್ಚಿಷ್ಟ, ಭಗವಂತನ ಉಚ್ಚಿಷ್ಟ ಸೇವಿಸಿದ್ರೆ ಏನಾಗ್ತಾರೆ, ನಾವು ಕೂಡ ಕೃಷ್ಣ ಪ್ರಜ್ಞೆಗೆ ಆದಷ್ಟು ಬೇಗ ಬರ್ತೇವೆ. ಭಗವಂತ ಬಂದಿದ್ದಾನೆ ಎಂಬ ಸುದ್ದಿ ಹರಡಿದಾಗ ಚಂದ್ರಶೇಖರನು ಅವರನ್ನು ನೋಡಲು ಬರ್ತಾರೆ. ಅವರ ಬಾಲ್ಯ ಸ್ನೇಹಿತ, ಹಳೆಯ ಸ್ನೇಹಿತ ಚಂದ್ರಶೇಖರ್, ಅವರು ವೈದ್ಯರಾಗಿರ್ತಾರಂತೆ. ಚಂದ್ರಶೇಖರನು ತಪನ ಮಿಶ್ರರ ಸ್ನೇಹಿತನಾಗಿದ್ದನು ಮತ್ತು ಅವನು ಶ್ರೀ ಚೈತನ್ಯರ ಮಹಾಪ್ರಭುಗಳಿಗೆ ಅವರ ಸೇವಕನೆಂದು ಬಹಳ ಹಿಂದಿನಿಂದಲೂ ಪರಿಚಿತನಾಗಿದ್ದನು. ಅವನು ಜಾತಿಯಿಂದ ವೈದ್ಯನಾಗಿದ್ದನು ಮತ್ತು ವೃತ್ತಿಯಿಂದ ಗುಮಾಸ್ತನಾಗಿದ್ದನು. ಆ ಸಮಯದಲ್ಲಿ ಅವನು ವಾರಣಾಸಿಯಲ್ಲಿ ವಾಸಿಸುತ್ತಿದ್ದನು. ಚಂದ್ರಶೇಖರನು ಅಲ್ಲಿಗೆ ಬಂದಾಗ ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳ ಕಮಲದ ಪಾದಗಳ ಮೇಲೆ ಬಿದ್ದು ಅಳಲು ಪ್ರಾರಂಭಿಸಿದನು. ಭಗವಂತ ಎದ್ದು ನಿಂತು ತನ್ನ ಕಾರಣವಿಲ್ಲದ ಕರುಣೆಯಿಂದ ಅವನನ್ನು ಒಪ್ಪಿಕೊಂಡನು. ಚಂದ್ರಶೇಖರ ಹೇಳಿದರು, ನನ್ನ ಪ್ರೀತಿಯ ಪ್ರಭು, ನಾನು ನಿಮ್ಮ ಹಳೆಯ ಸೇವಕನಾಗಿರುವುದರಿಂದ ನೀವು ನನಗೆ ನಿಮ್ಮ ಕಾರಣವಿಲ್ಲದ ಕರುಣೆಯನ್ನು ದಯಪಾಲಿಸಿದ್ದೀರಿ. ನಿಜಕ್ಕೂ ನೀವು ನಿಮ್ಮ ಕೇಳುಗರನ್ನು ನೀಡಲು ಇಲ್ಲಿಗೆ ವೈಯಕ್ತಿಕವಾಗಿ ಬಂದಿದ್ದೀರಿ. ಅಂದ್ರೆ ಏನೇನು ಬಯಕೆ ಇರ್ತದಲ್ಲ ಅದನ್ನೆಲ್ಲ ಕೇಳಲಿಕ್ಕೆ ನೀವು ಇಲ್ಲಿಗೆ ವೈಯಕ್ತಿಕವಾಗಿ ಬಂದಿದ್ದೀರಿ. ನನ್ನ ಹಿಂದಿನ ಕರ್ಮಗಳಿಂದಾಗಿ ನಾನು ವಾರಣಾಸಿಯಲ್ಲಿ ವಾಸಿಸುತ್ತಿದ್ದೇನೆ, ಆದರೆ ಇಲ್ಲಿ ನನಗೆ ಮಾಯಾ ಮತ್ತು ಬ್ರಹ್ಮನ್ ಪದಗಳನ್ನು ಹೊರತುಪಡಿಸಿ ಬೇರೇನೂ ಕಲಿಸುತ್ತಿಲ್ಲ. ಯಾರು ಏನು ಹೇಳಿಕೊಡ್ತಿಲ್ಲ ಅಂತೆ, ಮಾಯೆ ಮತ್ತೆ ಬ್ರಹ್ಮನ್ ಮಾತ್ರ ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಮಾಯವಾದವೇ ಇರುವಂತದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಬೇರೆ ಯಾವುದು ನನಗೆ ಕಲಿಸಿಕೊಡ್ತಾ ಇಲ್ಲ. ಚಂದ್ರಶೇಖರ ಮುಂದುವರಿಸಿದರು, ವಾರಣಾಸಿಯಲ್ಲಿ 6 ತಾತ್ವಿಕ ಪ್ರಬಂಧಗಳ ಕುರಿತು ಚರ್ಚೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಚರ್ಚೆ ಇಲ್ಲ. ಅದೇನೇ ಇದ್ದರೂ ತಪನ ಮಿಶ್ರ ನನಗೆ ತುಂಬಾ ದಯ ತೋರಿಸಿದ್ದಾರೆ, ಏಕೆಂದರೆ ಅವರು ಭಗವಾನ್ ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಅವರು ತಪನ ಮಿಶ್ರರೊಬ್ಬರು ಭಗವಾನ್ ಕೃಷ್ಣನ ಬಗ್ಗೆ ಅವರಿಗೆ ಹೇಳ್ತಾ ಇರ್ತಾರೆ. ಮತ್ತೆಲ್ಲ ಮಾಯವಾದಿಗಳಿರುವುದಲ್ಲಿ. ನನ್ನ ಪ್ರೀತಿಯ ದೇವರೇ, ನಾವಿಬ್ಬರೂ ನಿಮ್ಮ ಪಾದ ಕಮಲಗಳನ್ನು ನಿರಂತರವಾಗಿ ಚಿಂತಿಸುತ್ತೇವೆ. ನೀವು ಸರ್ವಜ್ಞ ಪರಮ ಪುರುಷನಾಗಿದ್ದರೂ ನೀವು ನಮಗೆ ನಿಮ್ಮ ಪ್ರೇಕ್ಷಕರನ್ನು ದಯಪಾಲಿಸಿದ್ದೀರಿ. ಅಂದ್ರೆ ಅವರನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ರು, ಹಾಗೆ ಅವರ ಹತ್ರ ಅವರು ತಾವಾಗಿಯೇ ಭಗವಂತ ಬರ್ತಾನೆ. ನನ್ನ ಪ್ರಭು, ನೀವು ವೃಂದಾವನಕ್ಕೆ ಹೋಗುತ್ತಿದ್ದೀರಿ ಎಂದು ನಾನು ಕೇಳಿದ್ದೇನೆ. ದಯವಿಟ್ಟು ವಾರಣಾಸಿಯಲ್ಲಿ ಕೆಲವು ದಿನಗಳ ಕಾಲ ಇದ್ದು ನಮ್ಮನ್ನು ರಕ್ಷಿಸಿ, ಏಕೆಂದರೆ ನಾವು ನಿಮ್ಮ ಇಬ್ಬರು ಸೇವಕರು. ತಪನ ಮಿಶ್ರರು, ನನ್ನ ಪ್ರೀತಿಯ ದೇವರೇ, ನೀವು ವಾರಣಾಸಿಯಲ್ಲಿ ಇರುವವರೆಗೂ ದಯವಿಟ್ಟು ನನ್ನ ಆಹ್ವಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಹ್ವಾನವನ್ನು ಸ್ವೀಕರಿಸಬೇಡಿ. ಅಂದ್ರೆ ಬೇರೆ ಅಲ್ಲಿಗೂ ಹೋಗ್ಬೇಡಿ, ನನ್ನ ಜೊತೆನೇ ಇರಿ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತಹ ಯೋಜನೆಯನ್ನು ರೂಪಿಸದಿದ್ದರೂ ತಮ್ಮ ಇಬ್ಬರು ಸೇವಕರ ಕೋರಿಕೆಗೆ ಬದ್ಧರಾಗಿ ವಾರಣಾಸಿಯಲ್ಲಿ 10 ದಿನಗಳ ಕಾಲ ಇರ್ತಾರಂತೆ. ವಾರಣಾಸಿಯಲ್ಲಿ ಒಬ್ಬ ಮಹಾರಾಷ್ಟ್ರೀಯ ಬ್ರಾಹ್ಮಣನಿದ್ದನು. ಅವನು ಪ್ರತಿದಿನ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬರ್ತಿದ್ದ. ಈ ಬ್ರಾಹ್ಮಣನು ಭಗವಂತನ ವೈಯಕ್ತಿಕ ಸೌಂದರ್ಯ ಮತ್ತು ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಇವರನ್ನು ನೋಡ್ತಾ ಇರ್ತಾನೆ, ಇವರ ವರ್ತನೆಗಳನ್ನೆಲ್ಲ ನೋಡ್ತಾ ಇರ್ತಾನೆ, ಅವನಿಗೆ ಆಶ್ಚರ್ಯ ಆಗ್ತದೆ. ವಾರಣಾಸಿಯ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಊಟಕ್ಕೆ ಆಹ್ವಾನಿಸಿದಾಗ ಭಗವಂತ ಅವರ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. ಯಾಕಂದ್ರೆ ಅವ್ರ ಪರಿಚಯ ಇಲ್ಲ ಅವರಿಗೆ, ಅವರು ಭಕ್ತರಾಗಿರುವುದಿಲ್ಲ, ಅದಕ್ಕೆ ಅವರು ಹೋಗುದಿಲ್ಲ. ಅವರು ನನ್ನನ್ನು ಈಗಾಗಲೇ ಬೇರೆಡೆಗೆ ಆಹ್ವಾನಿಸಲಾಗಿದೆ ಎಂದು ಉತ್ತರಿಸುತ್ತಿದ್ದರು. ಮಹಾರಾಷ್ಟ್ರೀಯ ಬ್ರಾಹ್ಮಣರಂತೆ. ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳೊಂದಿಗೆ ಸಹವಾಸ ಮಾಡಲು ಹೆದರುತ್ತಿದ್ದರಿಂದ ಅವರ ಆಹ್ವಾನಗಳನ್ನು ನಿರಾಕರಿಸಿದರು. ಅವರು ಇವರ ಜೊತೆ ಬರ್ತಾ ಇದ್ರು, ಇವರ ಸಹವಾಸದಲ್ಲಿ ಇದ್ರು. ಮಾಯಾ ಪ್ರಕಾಶಾನಂದ ಸರಸ್ವತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಕಾಶಾನಂದ ಸರಸ್ವತಿ ಎಂಬ ಮಹಾನ್ ಮಾಯವಾದಿ ಸನ್ಯಾಸಿ ಇದ್ದರು. ಅನುಯಾಯಿಗಳ ದೊಡ್ಡ ಸಭೆಗೆ ವೇದಾಂತ ತತ್ವಶಾಸ್ತ್ರಗಳನ್ನು ಕಲಿಸುತ್ತಿದ್ದರು. ಅದೇ ಅವರಿಗೆ ಸಿಗ್ತಾ ಇತ್ತಲ್ಲಿ, ಮಾಯವಾದ ಮಾತ್ರ ಸಿಗ್ತಾ ಇತ್ತು.
ಭಕ್ತಿಯದ್ದು ಏನು ಸಿಗ್ತಾ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅದ್ಭುತ ನಡವಳಿಕೆಯನ್ನು ನೋಡಿದ ಬ್ರಾಹ್ಮಣನೊಬ್ಬ ಪ್ರಕಾಶಾನಂದ ಸರಸ್ವತಿಯ ಬಳಿಗೆ ಬಂದು ಭಗವಂತನ ಗುಣಲಕ್ಷಣಗಳನ್ನು ವಿವರಿಸಿದನು. ಬ್ರಾಹ್ಮಣನು ಪ್ರಕಾಶಾನಂದ ಸರಸ್ವತಿಗೆ ಜಗನ್ನಾಥಪುರಿಯಲ್ಲಿ ಬಂದಿರುವ ಒಬ್ಬ ಸನ್ಯಾಸಿ ಇದ್ದಾನೆ ಮತ್ತು ಅವನ ಅದ್ಭುತ ಪ್ರಭಾವ ಮತ್ತು ವೈಭವಗಳನ್ನು ನಾನು ವರ್ಣಿಸಲು ಸಾಧ್ಯವಿಲ್ಲ. ಅಂದ್ರೆ ಜಗನ್ನಾಥಪುರಿಯಿಂದ ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಅವನ ಅದ್ಭುತ ಏನೇನ್ ಮಾಡ್ತಾರೆ, ಅವನ ಪ್ರಭಾವ ಅದೆಲ್ಲ ನನಗೆ ವರ್ಣಿಸ್ಲಿಕ್ಕೆ ಆಗ್ತಿಲ್ಲ ಆ ವೈಭವಗಳನ್ನು ಅಂತ ಹೇಳ್ತಾನೆ. ಆ ಸನ್ಯಾಸಿಯ ಬಗ್ಗೆ ಎಲ್ಲವೂ ಅದ್ಭುತವಾಗಿದೆ. ಅವನಿಗೆ ತುಂಬಾ ಚೆನ್ನಾಗಿ ನಿರ್ಮಿತ ಮತ್ತು ಐಷಾರಾಮಿ ದೇಹವಿದೆ ಮತ್ತು ಅವನ ಮೈ ಬಣ್ಣ ಶುದ್ಧೀಕರಿಸಿದ ಚಿನ್ನದಂತಿದೆ ಅಂತ ಹೇಳಿ ಅವರನ್ನು ವರ್ಣನೆ ಮಾಡ್ತಾನ ಅವನು. ಯಾರತ್ರ? ಪ್ರಕಾಶಾನಂದ ಸರಸ್ವತಿ ಹತ್ರ. ಅವರು ಮೊಣಕಾಲುಗಳವರೆಗೆ ಚಾಚಿರುವ ತೋಳುಗಳನ್ನು ಹೊಂದಿದ್ದಾರೆ. ಅಂದ್ರೆ ಕೆಳಗ್ವರೆಗೆ ಅವರ ಇದಿದೆ ಅಂತೆ ಕೈಗಳು ಚೈತನ್ಯ ಮಹಾಪ್ರಭುಗಳದ್ದು. ಅವರ ಕಣ್ಣುಗಳು ಕಮಲದ ದಳಗಳಂತೆ ಇವೆ. ಅವರ ವ್ಯಕ್ತಿತ್ವದಲ್ಲಿ ದೇವೋತ್ತಮ ಪರಮಪುರುಷನ ಎಲ್ಲ ಅಲೌಕಿಕ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಈ ಎಲ್ಲಾ ಲಕ್ಷಣಗಳನ್ನು ನೋಡಿದಾಗ ಅವನನ್ನು ಸ್ವತಃ ನಾರಾಯಣನೆಂದು ಭಾವಿಸುತ್ತಾರೆ. ಅವನನ್ನು ನೋಡುವವನು ತಕ್ಷಣ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ಪ್ರಾರಂಭಿಸ್ತಾನೆ ಅಂತ ಹೇಳ್ತಾರೆ ಇವರು. ಅಂದ್ರೆ ಆ ಚೈತನ್ಯ ಪ್ರಭುಗಳನ್ನು ನೋಡಿದ ಕೂಡಲೇ ಅವರ ಬಾಯಿಯಲ್ಲಿ ಕೂಡ ಹರಿನಾಮ ಬರ್ತಾ ಇದೆ ಅಂತ ಅವರ ಮುಂದೆ ಹೇಳ್ತಾರೆ. ಏನು ಆಯ್ತಲ್ಲ? ಎಷ್ಟು ಶ್ಲೋಕ ಆಗಿತ್ತು? 110. ಅಲ್ಲ, 110. 110 ಆಯ್ತಾ? 9. 109. ಇದೆಲ್ಲ ಆಯ್ತಾ? 1 ಇದು ಆಗಿದೆ ಮಾತಾಜಿ. ಬ್ರಹ್ಮನ್ ಆಯ್ತು ಮಾತಾಜಿ. ಆಯ್ತಾ? ವಾರಣಾಸಿಯಲ್ಲಿ ಬ್ರಹ್ಮನ್ ಮತ್ತೆ ಇದು ಹೊರತಾಗಿ ಅಂತ ಕೇಳಿಸುದಿಲ್ಲ ಅಂತ ಹೇಳ್ತಾನೆ. ಇದಾಯ್ತಾ? ನಾವಿಬ್ಬರು ಪಾದಕಮಲ ಅದೆಲ್ಲ ಆಯ್ತು. 110 ತನಕ ಆಯ್ತಾ? 9 ಆಯ್ತು ಮಾತಾಜಿ, 10 ಆಗಿಲ್ಲ. ನೀವು ನೋಡ್ತಾ ಇದ್ದೀರಿ, ವೆರಿ ಗುಡ್. ಈ ಎಲ್ಲಾ ಲಕ್ಷಣಗಳನ್ನು ನೋಡಿದಾಗ ಅವನನ್ನು ಸ್ವತಃ ನಾರಾಯಣನೆಂದು ಭಾವಿಸುತ್ತಾರೆ. ಅವನನ್ನು ನೋಡುವವರು ತಕ್ಷಣ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ಪ್ರಾರಂಭಿಸುತ್ತಾರೆ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ ಪ್ರಥಮ ದರ್ಜೆಯ ಭಕ್ತನ ಲಕ್ಷಣಗಳ ಬಗ್ಗೆ ನಾವು ಕೇಳಿದ್ದೇವೆ ಮತ್ತು ಆ ಎಲ್ಲಾ ಲಕ್ಷಣಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಪ್ರಕಟವಾಗುತ್ತವೆ. ಅಂದ್ರೆ ಭಾಗವತದಲ್ಲಿ ಏನೇನಿದೆ ಪ್ರಥಮ ದರ್ಜೆಯ ಭಕ್ತನ ಲಕ್ಷಣ ಅದೆಲ್ಲ ಇವರಲ್ಲಿದೆ, ಅದನ್ನು ನಾವೆಲ್ಲ ಕೇಳಿದೇವಲ್ಲ, ಇವರಲ್ಲಿದೆ ಅಂತ ಹೇಳ್ತಾರೆ. ಅವನ ಪಾಲಿಗೆ ನಾಲಿಗೆ ಯಾವಾಗಲೂ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಿರುತ್ತದೆ ಮತ್ತು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುವ ಗಂಗೆಯಂತೆ ನಿರಂತರವಾಗಿ ಬೀಳುತ್ತವೆ. ಕಣ್ಣೀರು ಬೀಳ್ತಾ ಇರ್ತದೆ. ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಅವರು ಕಣ್ಣೀರು ಹಾಕುದು, ಅಳುವುದು, ನಗುವುದು, ಮೂರ್ಛೆ ಹೋಗುದು ಎಲ್ಲ ಆಗ್ತಾ ಇರ್ತಾರೆ ಅವರು. ಕೆಲವೊಮ್ಮೆ ಅವನು ನರ್ತಿಸುತ್ತಾನೆ, ನಗುತ್ತಾನೆ, ಹಾಡುತ್ತಾನೆ ಮತ್ತು ಅಳುತ್ತಾನೆ ಮತ್ತು ಕೆಲವೊಮ್ಮೆ ಅವನು ಸಿಂಹದಂತೆ ಗರ್ಜಿಸುತ್ತಾನೆ. ಅವನ ಹೆಸರು ಕೃಷ್ಣ ಚೈತನ್ಯ, ಜಗತ್ತಿಗೆ ಸರ್ವಮಂಗಳಕರ. ಅವನ ಬಗ್ಗೆ ಎಲ್ಲವೂ, ಅವನ ಹೆಸರು, ರೂಪ ಮತ್ತು ಗುಣಗಳು ಸಾಟಿ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಾಳೆ ಮುಂದುವರಿತದೆ, ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿದ್ದಾರೆ, ಇಷ್ಟೇ ಹೇಳಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 4 ಗಂಟೆಯಲ್ಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಚಿಸುತಾಷ್ಟಕಂ ಹಾಡಿಸಿ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಹಾಕ್ತೀರಾ? ಓಕೆ, ಸ್ಕ್ರೀನ್ ಹಾಕಿದ್ರೆ ನನ್ಗೆ ಅಟೆಂಡೆನ್ಸ್ ತೆಗಿಲಿಕ್ಕೆ ಆಗುದಿಲ್ಲ. ಸೊ 1 ನಿಮಿಷ. ನನ್ನ ಹತ್ರ ಉಂಟಾ ಅದು? ನನಗೆ ಕಳಿಸ್ತೀರಾ? ನಿಮಗೆ ಕಳಿಸ್ತೇನೆ. ನಾನು ಅಟೆಂಡೆನ್ಸ್ ತೆಗಿತಾ ಇದ್ದೇನೆ. ಗೌರಂಗ ಹಾಡಿಸಿ. ಬರಲ್ಲ, ಯಾರು ಹಾಡ್ತೀರಿ? ಗೌರಂಗ 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 ಗೌರಂಗ
ನಿತ್ಯಾನಂದ 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 ಗೌರಂಗ 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 ನಿತ್ಯಾನಂದ ಸೆಂಡ್ ಮಾಡಿದ್ರ ಮಾತಾಜಿ? ಎಸ್ ಸೆಂಡ್ ಮಾಡಿದ್ದೇನೆ. ಹೋಗ್ತಿರ್ಲಿಲ್ಲ ಯಾಕೆ ಹೋಗ್ತೇನೆ ನಂಬರ್ ಮಾಡಿ ಒಬ್ಬೊಬ್ರೆ ಹಾಡಿ, ಯಾರು ಹಾಡ್ತೀರಿ? ಒಬ್ಬೊಬ್ರೆ ಹಾಡಿ. ನವಗೌರವರಂ ನವಪುಷ್ಪಕರಂ ನವಭಾವದರಂ ನವಲಾಸ್ಯಪರಂ ನವಹಾಸ್ಯಕರಂ ನವಹೇಮಪರಂ ನ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. नवप्रेमयुतं नवनीतसुचं नववेशकृतं नवप्रेमरसं नवदाविलसत् शुभ प्रेममयं प्रणमामि शचीसुतगौरवरं प्रणमामि ಲೈವ್ ಇದೆ, ಲೈವ್ ಇದೆ. ಭಕ್ತಿಪರಂ ಹರಿನಾಮದರಂ ಕರಜಪ್ಯಕರಂ ಹರಿನಾಮಪರಂ ನಯನೆ ಸತತಂ ಪ್ರಣಮಾಶುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಸತತಂ ಜನತಾ ಭವತಾಪಹರಂ ಪರಮಾರ್ಥಪರಾಯಣ ಲೋಕಗತಿಂ ನವದೇಹಕರಂ ಜಗತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಯುಗಧರ್ಮಯುತಂ ಪುನರ್ನಂದಸುತಂ. ಕೆಳಗ್ ಬರ್ಬೇಕು ಮಾತಾಜಿ. ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟನರ್ತನ ಸಾಗರ ರಾಜಕುಲಂ ಕುಲಕಾಮಿನಿ ಮಾನಸ ಲಾಸ್ಯಕರಂ. ಹೋಯ್ತು ಮಾತಾಜಿ. ಬಾಯ್ಹಾಟ್ ಬರ್ತದೆ ನೋಡಿದೆ ನಾನು, ನೀವು ಹೇಳುದು ನೋಡಿ. ಹಾ, ಇದುವಾ? ನಿಜ ಭಕ್ತಿಕರಂ भक्तिकरं प्रियचारुतरं नटनर्तननागरराजकुलं कुलकामिनि मानसलास्यकरं प्रणमामि शुचिसु गौरवरं प्रणमामि शुचिसुत गौरवरं. ಶುಚಿ ಅಲ್ಲ, ಸಚಿ. ಶಚಿ ಶಚಿ ಶಚಿ. ಪ್ರಣಮಾಮಿ ಶಚೀಸುತ ಗೌರವರಂ ಕರತಾಲವಲಂ ಕಲಕಂಠರವಂ ಮೃದುವಾದ್ಯ ಸುವೀನಿಕಯಾ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹೇಳಿ, ಯಾರಿಲ್ವಾ? ಯುಗಧರ್ಮಯುತಂ ಪುನರ್ನಂದಸುತಂ ಧರಣಿ ಸುಚಿತ್ರಂ ಭವಭಾವೋಚಿತಂ ತನುಧಾನ್ಯಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಅರುಣಂ ನಯನಂ ಚರಣಂ ವಸನಂ ವದನೆ ಸಕಲಿತಂ ಸ್ವಕನಾಮಧರಂ
ಕುರುತೆ ಸುರಸ ರಸಂ ಜಗತ ಜೀವನಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನುವಾದ ಓದಿ. ನಾನೇ ಓದ್ಲಾ ಮಾತಾಜಿ? ಓದಿ ಒಂದು. ಓದ್ತೀನಿ ಮಾತಾಜಿ. ಚಿಕ್ಕದ್ ಮಾಡ್ಕೊಂತ. ಅವನು ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದನ್ನು ಸವಿಯುತ್ತಾನೆ. ಅವನು ಸವಿರಾದ ನೃತ್ಯವನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾಗಿ ಹೊಸದಾಗಿ ಹಾಸ್ಯವನ್ನು ಮಾಡುತ್ತಾನೆ. ಅವನು ಪ್ರಕಾಶಮಾನವಾದ ಕಾಂತಿಯ ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಸಚಿಮಾತೆಯ ಸುಂದರ ಮಗನಾದ ಆ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅವನು ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಮಾತಾಜಿ. ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಶ್ರೀ ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಓದದವರು ಓದಿ ಆಯ್ತಾ? ಓದದವರು. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನೆಕ್ಸ್ಟ್ 37 ಜನ ಇದ್ದೀರಿ. ಓದಿ ಯಾರ? ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪರಮಾರ್ಥದ ಪಾರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನುಹುಳಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಜ್ವರವನ್ನು ನಂದಿಸುತ್ತಾನೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತನ್ನೆಡೆಗಿನ ಶುದ್ಧ ಭಕ್ತರನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ಬಹಳ ಆಕರ್ಷಿತನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥರಾಜ ಲಕ್ಷಣಗಳನ್ನು ಪ್ರಸಿದ್ಧಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನವನ್ನು ನಾಟ್ಯ ಮಾಡುತ್ತಾನೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರಿ ಬೋಲ್ ಶ್ರೀ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅವನ ಕಂಠವು ಮಧುರವಾದ ದನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳವನ್ನು ನುಡಿಸುತ್ತಾನೆ ಹಾಗೂ ವೀಣೆಯ ಕಂಪನವನ್ನು ಸ್ವರಗಳನ್ನು ಶಾಂತವಾಗಿ ನುಡಿಸುತ್ತಾನೆ. ಅವನ ಭಕ್ತಿ ಸೇವೆಯ ಸ್ವರೂಪವನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹುದು. ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಳಗೂಡಿರುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಗ ಓದಿದ್ರಿ ಯಾರು? ಅರ್ಧ ಅವ್ರು ಓದಿ. ಯಾರೋ ಓದಿರಿ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು
ಸೂರ್ಯೋದಯ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಈ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಶ್ಲೋಕ ಕ್ಲಾಸಿಂದ ಬರ್ತಾ ಇದೆ, ಇದು ರೀಡಿಂಗ್ ಕ್ಲಾಸಿಂದ ಬರ್ತಾ ಇಲ್ಲ. ಇನ್ನು ಒಂದು ರೌಂಡ್, ಒಂದ್ ಎರಡೇ ರೌಂಡ್ ಹೊಡೆದಿದ್ವಿ ಅಷ್ಟೇ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ರಾಧಾ ಗೋವಿಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ನೋಡಿ ಹಾಕಿದ್ರು ಪುನಃ. ಆಯ್ತು, ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಎಲ್ಲರೂ ಓಪನ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಲೈವ್ ಸ್ಟಾಪ್ ಮಾಡಿ ಮಾತಾಜಿ. ಹಾ, ಎಂಡ್ ಮಾಡ್ತೇನೆ. ಲೈವ್ ಸ್ಟಾಪ್ ಮಾಡಿ ಹೇಳ್ತೇನೆ ಅವರಿಗೆ. ಅದು ಬರಲ್ಲ ನನಗೆ. ಆಯ್ತು. ಲೈವ್ ಅಲ್ಲಿ ಹೋಗ್ತದಲ್ಲ, ನೀವೆಲ್ಲ ಬರಬರ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ಅದು ಏನಾಗ್ತದೆ? ಹೌದು. ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ಬರು ನಿಲ್ಲಿಸ್ಬೇಕು, ಆಗ ಸರಿ ಆಗ್ತದೆ. ಆಯ್ತಾ ಎಲ್ಲರದು ಅಟೆಂಡೆನ್ಸ್? ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಂಡ್ ಮಾಡ್ತೇನೆ. ಕೃಷ್ಣ ಮಾತಾಜಿ ಧನ್ಯವಾದ.